ದೃಷ್ಟಿಯಿಂದ ಇಲ್ಲಿಯ ತನಕ ಒಂದು ಹಂತದಲ್ಲಿ ಸಾಂಸ್ಕೃತಿಕ ಜಾತ್ರೆ ನಡೆಯಿತು. ಈ ಸಾಂಸ್ಕೃತಿಕ ಜಾತ್ರೆಯ ನಂತರ ಬಹುಶಃ ಈ ವೇದಿಕೆಯಲ್ಲಿ ಈಗ ಸಂಪನ್ನಗೊಳ್ಳುತ್ತಿರುವಂತಹದ್ದು ಧರ್ಮ ಜಾಗೃತಿಯ ಯಾತ್ರೆ. ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಇವತ್ತು ನಾವು ನಂದನವನವನ್ನು ಕಾಣ್ತಾ ಇದ್ದೇವೆ. ಅದ್ಭುತವಾದಂತಹ ಒಂದು ಪ್ರವಾಡ ಸದೃಶವಾದಂತಹ ಒಂದು ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೇವೆ. ಕೆಲವು ವರ್ಷಗಳ ಹಿಂದೆ, ಸುಮಾರು 2007ನೇ ಇಸ್ವಿಯ ಹಿಂದೆ ಬಂದ್ರೆ ಇಲ್ಲಿ ಏನಿದೆ, ಏನನ್ನ ನಾವು ನೋಡ್ಲಿಕ್ಕಿದೆ, ಅಥವಾ ಯಾಕಾಗಿ ನೀವು ಬರಬೇಕು ಅಂತ ಹೇಳುವಂತಹ ಒಂದು ಮನೋಭಾವನೆ ನಮಗೆ ಬಹಳಷ್ಟು ಸಲ ಕಾಣ್ತಾ ಇತ್ತು. ಆದ್ರೆ ಯಾವ ಕ್ಷಣದಲ್ಲಿ ಇಲ್ಲಿ ಈ ವಿದ್ಯಾಗಣಪತಿಯ ಸಾನ್ನಿಧ್ಯ ಸೃಷ್ಟಿಯಾಯಿತು, ಅಂದಿನಿಂದ ಪ್ರತಿಯೊಂದು ರೀತಿಯಲ್ಲಿ ಕೂಡ ಕೈ ಹಿಡಿದಂಥ ಕೆಲಸಗಳೆಲ್ಲ ಅತ್ಯಂತ ನಿರ್ವಿಘ್ನವಾಗಿ ನೆರವೇರ್ತಾ ವಿದ್ಯಾಗಣಪತಿಯ ಸಾನ್ನಿಧ್ಯ ದಿನದಿಂದ ದಿನಕ್ಕೆ ಅದು ಮತ್ತಷ್ಟು ವೃದ್ಧಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಹೇಳುವಂಥದ್ದು ಪವಾಡ ನಡೆದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂತ. ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಹವ್ಯಕ ಹಾಸ್ಟೆಲ್ನೊಂದಿಗೆ ಆರಂಭವಾಗಿತ್ತು. ಆ ನಂತರ ಬೆಳೆಯುತ್ತಾ ಬೆಳೆಯುತ್ತಾ ಈ ವಿದ್ಯಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದು ಕೂಡ ಅದೇ ಉದ್ದೇಶದಿಂದ, ಮಕ್ಕಳಿಗೆ. ಮತ್ತು ನೀವು ಗಮನಿಸಿದರೆ ಇಲ್ಲಿ ಸುತ್ತಮುತ್ತ ಹಲವಾರು ವಿದ್ಯಾಸಂಸ್ಥೆಗಳಿವೆ. ಆ ವಿದ್ಯಾಸಂಸ್ಥೆಗಳನ್ನು ಗಮನಿಸಿದರೆ ಕೂಡ ಈ ವಿದ್ಯಾಗಣಪತಿಯ ಪ್ರತಿಷ್ಠೆ ಯಾವತ್ತು ಆಯಿತು ಅಲ್ಲಿಂದ ಆ ಸಂಸ್ಥೆಗಳು ಕೂಡ ವಿಶೇಷವಾದಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಬಂದಿದೆ. ಮುಂದೆ ಒಂದು ಸಣ್ಣ ಪುಟ್ಟ ಗುಡಿಯಲ್ಲಿದ್ದಂತಹ ಗಣಪ ತಾನು ವಿಸ್ತಾರವನ್ನು ಬಯಸಿದ ಅಂತ ಅನ್ನಿಸ್ತದೆ. ಅದು ಇವತ್ತೊಂದು ಮಂದಿರವಾಗಿ ನಮ್ಮ ಮುಂದೆ ಸಾಕಾರಗೊಂಡಿದೆ, ನಾವೆಲ್ಲ ಕಾಣ್ತಾ ಇದ್ದೇವೆ. ಇದಕ್ಕಾಗಿಯೇ ಮತ್ತು ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಸೊಂಡಿಲು ಎಡಬದಿಗೆ ತಿರುಗಿದಂತಹ ಗಣಪತಿಯನ್ನೇ ಕಾಣುವಂಥದ್ದು, ಇಲ್ಲಿ ಬಲಬದಿಗೆ. ಅದಕ್ಕಾಗಿ ಬಲಮುರಿ ಅಂತ ಹೇಳುವಂತಹ ವಿಶೇಷವಾದಂತಹ ನಾಮದಿಂದ ನಾವು ಆ ಗಣಪತಿಯನ್ನು ಗುರುತಿಸ್ತೇವೆ, ಆರಾಧಿಸ್ತಾ ಇದ್ದೇವೆ. ಈ ರೀತಿಯಲ್ಲಿ ಈ ಬಲಮುರಿಗೆ ಗಣಪತಿಗೆ ಅತ್ಯಂತ ವಿಶೇಷವಾದಂತಹ ಸೇವೆ ಏನು, ಅಥವಾ ಕಲಶಪ್ರಾಯವಾದಂತಹ ಸೇವೆ ಏನು ಅಂತ ಹೇಳಿದರೆ ಮೂಡಪ್ಪ ಸೇವೆ ಅಂತ ಹೇಳ್ತಾರೆ. ಅದನ್ನು ಇವತ್ತು ಇದು 3ನೇ ವರ್ಷ ಆಗ್ತಾ ಇದೆ. ಇದರಲ್ಲಿ ಏನು ವೈಶಿಷ್ಟ್ಯ ಇದೆ ಅಂತ ಹೇಳಿದರೆ, ಈ ಎಲ್ಲ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ಇರತಕ್ಕಂಥವರು ಯುವಕರು. ಒಂದು ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾದಂತಹ ಒಂದು ವ್ಯವಸ್ಥೆಯನ್ನು ಶ್ರೀ ಅಖಿಲ ಹವ್ಯಕ ಬ್ರಾಹ್ಮಣ ಮಹಾಸಭಾ ಮತ್ತು ಈ ಗಣಪತಿಯ ವಿದ್ಯಾಗಣಪತಿಯ ಅಭಿವೃದ್ಧಿ ಮಂಡಳಿಯವರು ಹಾಕಿಕೊಟ್ಟಿದ್ದಾರೆ. ಅಂದರೆ ಮುಂದಿನ ತಲೆಮಾರಿಗೆ ಒಂದು ಸಂಘಟನೆ, ಒಂದಷ್ಟು ನಾಯಕರು ಸೃಷ್ಟಿಯಾಗುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿಂದ ಈ ವೇದಿಕೆಯಿಂದ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಸಲದ ಒಂದು ಈ ಸಭಾ ವ್ಯವಸ್ಥೆಯಲ್ಲಿ ನಾವು ಒಂದು ಹೊಸ ಕಲ್ಪನೆಯನ್ನು ಈ ಯುವಕರು ಮಾಡಿಕೊಂಡ್ರು. ಏನು ಅಂತ ಹೇಳಿದರೆ, ನಾವು ಈ ವೇದಿಕೆಯಿಂದ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಸಮಾಜಕ್ಕೆ ಒಂದು ಮಾದರಿಯಾದಂತಹ ಒಂದು ಸಭಾ ಕಾರ್ಯಕ್ರಮವನ್ನು ಆಗಬೇಕು. ನೋಡಿ, ಆ ಕಲ್ಪನೆ ಹೇಗೆ ಬಂತು ಅಂತ ಹೇಳಿದರೆ, ನಾವೊಂದು ಸುಂದರವಾದಂಥ ಹೂತೋಟವನ್ನು ನೋಡಿದರೆ ಆ ಹೂತೋಟದಲ್ಲಿ ಹಲವಾರು ಹೂಗಳಿರ್ತವೆ. ಪ್ರತಿಯೊಂದು ಹೂವಿಗೆ ಕೂಡ ಅದರದ್ದೇ ಆದಂತಹ ಒಂದು ಬಣ್ಣ ಇರ್ತದೆ, ಸುಗಂಧ ಇರ್ತದೆ, ಆಕರ್ಷಣೆ ಇರ್ತದೆ, ಅದರದ್ದೇ ಆದಂಥ ವೈಶಿಷ್ಟ್ಯ ಇರ್ತದೆ. ಒಂದೊಂದಾಗಿ ಆ ಹೂವನ್ನು ಬಿಡಿಬಿಡಿಯಾಗಿ ಹೂವನ್ನು ನೋಡಿದರೆ ಖಂಡಿತವಾಗಿ ಅದು ಶ್ರೇಷ್ಠವೇ, ಯಾರೂ ಅದನ್ನು ಅಳ್ಳಗಳೆಯುವ ಹಾಗೆ ಇಲ್ಲ. ಪ್ರತಿಯೊಂದು ಕುಸುಮವೂ ಕೂಡ ಶ್ರೇಷ್ಠವೇ. ಆದರೆ ಒಂದು ಹಾರವಾಗಿ ಅದು ದೇವರ ಕೊರಳನ್ನು ಸೇರಬೇಕಿದ್ದರೆ ಅದಕ್ಕೆ ಒಂದು ಸಂಯೋಜನೆ ಬೇಕು, ಒಂದು ಸೂತ್ರ ಬೇಕು. ಇವತ್ತು ಈ ವೇದಿಕೆಯಲ್ಲಿ ಮಾಡಿದಂಥದ್ದು ಏನು ಅಂತ ಹೇಳಿದರೆ, ಬ್ರಾಹ್ಮಣ ಸಮಾಜದ ಹಲವಾರು ಪಂಗಡಗಳಿವೆ. ಪ್ರತಿಯೊಂದು ಪಂಗಡವೂ ಕೂಡ ಅದರದ್ದೇ ಆದಂತಹ ಔನ್ನತ್ಯವನ್ನು ಹೊಂದಿದಂಥದ್ದು, ಅದರ ಜೊತೆಯಲ್ಲಿ ಅವರದ್ದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿದಂಥದ್ದು. ಆ ಎಲ್ಲ ಪಂಗಡಗಳನ್ನು ಕೂಡ ಇವತ್ತು ಜೊತೆಯಾಗಿ ಒಟ್ಟು ಸೇರಿಸುವ ಮುಖಾಂತರ ಅದನ್ನೊಂದು ಹಾರವನ್ನಾಗಿಸಿ ಆ ಗಣಪನ ಕೊರಳಿಗೆ ಒಂದು ಅಲಂಕಾರಕ್ಕಾಗಿ ಅರ್ಪಿಸುವಂತಹ ಒಂದು ಪ್ರಯತ್ನ ಈ ವೇದಿಕೆಯಿಂದ ಇವತ್ತು ಆಗ್ತಾ ಇದೆ. ಇದರ ರೀತಿಯಲ್ಲಿ ಇದೊಂದು ಮಾದರಿಯಾದಂತಹ ಕಾರ್ಯಕ್ರಮ ಎಂಬಂಥ ಹೆಗ್ಗಳಿಕೆ ಇದೆ. ಹಾಗೆಂತ ಕೇಳಿದರೆ, ಯಾರು ಪ್ರಶ್ನೆ ಮಾಡಿದರೆ, ಒಂದು ಪಂಗಡಕ್ಕೆ, ಒಂದು ಜಾತಿಗೆ ನೀವು ಗಣಪತಿಯನ್ನು ಸೀಮಿತ ಮಾಡ್ತೀರಾ ಅಂತ ಹೇಳಿದರೆ ಖಂಡಿತವಾಗಿ ಅಲ್ಲ. ಇವತ್ತು ಯಾಕಾಗಿ ಬ್ರಾಹ್ಮಣ ಸಮಾಜವನ್ನು ಎದುರಿಟ್ಟುಕೊಂಡು ಈ ಕಾರ್ಯಕ್ರಮ ಆಯಿತು ಅಂತ ಹೇಳಿದರೆ, ಮೂಲಭೂತವಾಗಿ ಶ್ರೀ ಅಖಿಲ ಹವ್ಯಕ ಮಹಾಸಭಾದಿಂದ ಒಂದು ನಿರ್ಮಾಣವಾದಂತಹ ಈ ಪ್ರದೇಶ ಅಥವಾ ಈ ಒಂದು ದೇಗುಲ, ಆ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಸಮಾಜವನ್ನು ಜೊತೆ ಸೇರಿಸಿಕೊಂಡು ಈ ಬ್ರಾಹ್ಮಣ ಸಮಾಜವನ್ನು ಯಾಕೆ ಶ್ರೇಷ್ಠತೆ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಬ್ರಾಹ್ಮಣೋ ಮುಖಮಾಸೀತ್ ಅಂತ, ಮುಖಕ್ಕೆ
ನಮ್ಮ ದೇಹವನ್ನು ಒಂದು ತೆಗೆದುಕೊಂಡ್ರೆ ಅದರಲ್ಲಿ ಮುಖದ ಸ್ಥಾನವನ್ನು ನಾವು ಬ್ರಾಹ್ಮಣನಿಗೆ ಕೊಡ್ತೇವೆ. ಯಾವುದೊಂದು ಅಭಿವ್ಯಕ್ತಿ ಆಗಬೇಕಿದ್ರೂ ಆ ಅಭಿವ್ಯಕ್ತಿ ಎಲ್ಲಿಂದ ಆಗಬೇಕು ಅಂತ ಹೇಳಿದರೆ ಮುಖದಿಂದ. ಆ ಅಭಿವ್ಯಕ್ತಿಯ ಪ್ರತಿಯೊಂದು ಅಂಗಗಳಿರುವಂಥದ್ದು, ಒಂದು ಬಾಯಿ ಇರಬಹುದು, ಒಂದು ಕಣ್ಣಿರಬಹುದು, ಇದೆಲ್ಲ ಇರುವಂಥದ್ದು ಮುಖದಲ್ಲಿ. ಹಾಗಾಗಿ ಮುಖದ ಮುಖಾಂತರ ನಾವು ಒಂದು ಸಂದೇಶವನ್ನು ಕೊಡಬೇಕು. ಎಲ್ಲರೂ ಒಗ್ಗಟ್ಟಾಗುವುದರಿಂದ ಎಲ್ಲರೂ, ಅಥವಾ ಒಂದು ಕಾರ್ಯಕ್ರಮವನ್ನು ಪುರೋಹಿತರು ಅಂತ ಕರಿತೇವೆ, ಆ ಪುರೋಹಿತರು ತಮ್ಮ ಎಲ್ಲ ಆ ವೈದಿಕವಾದಂತಹ ವಿದ್ವಾಂಸ ವೈದಿಕವಾದಂಥ ಶ್ರೇಷ್ಠತೆಯಿಂದ ಅವರು ಏನು ಬಯಸ್ತಾರೆ ಅಂತ ಹೇಳಿದರೆ ಪುರದ ಹಿತವನ್ನು ಬಯಸ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಬ್ರಾಹ್ಮಣ ಸಮಾಜ ಏನು ಬಯಸ್ತಾ ಇದೆ ಅಂತ ಹೇಳಿದರೆ ಸಮಗ್ರವಾದಂತಹ ಹಿಂದೂ ಸಮಾಜದ ಸಂಘಟನೆಯನ್ನು ಮತ್ತು ಅಭಿವೃದ್ಧಿಯನ್ನು ಬಯಸ್ತಾ ಇದೆ. ಸೊ ಇವತ್ತು ಈ ಮುಖದಿಂದ ಅಂತಹ ಒಂದು ಸಂದೇಶ ಹೋಗಬೇಕು. ಆ ಎಲ್ಲ ಒಂದು ಏಕಸೂತ್ರದಲ್ಲಿ ನಾವು ಸೇರುವುದರ ಮುಖಾಂತರ ಈ ಎರಡು ಸಂದೇಶಗಳನ್ನು ಕೊಡಬೇಕು. ನಾವೆಲ್ಲರೂ ಒಂದಾಗಬೇಕು, ಜೊತೆಗೆ ಇಡೀ ಸಮಾಜ ಒಂದಾಗುವಂತಹ ಒಂದು ಆದರ್ಶಪ್ರಾಯವಾದಂತಹ ಮುನ್ನುಡಿಯನ್ನು ನಾವು ಈ ವೇದಿಕೆಯಿಂದ ಬರಬೇಕು ಅಂತ ಹೇಳುವಂತಹ ಹಿನ್ನೆಲೆಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಆಯೋಜಿತವಾಗಿದೆ. ಹಾಗಾಗಿ ಖಂಡಿತವಾಗಿ ದೇವರು ಸರ್ವಾಂತರ್ಯಾಮಿ, ಆತನು ಎಲ್ಲರಿಗೂ ಸೇರಿದವ. ಆದರೆ ದೇವರನ್ನು ಆರಾಧಿಸೋದಕ್ಕೆ ಮಾಧ್ಯಮವಾಗಿ ಹೇಗೆ ನಾವು ಪುರೋಹಿತರನ್ನು ತೆಗೆದುಕೊಳ್ಳುತ್ತೇವೋ ಅದೇ ರೀತಿಯಲ್ಲಿ ಸಮಾಜವನ್ನು ಸಂಘಟಿಸುವಂತಹ, ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನದ ಒಂದು ಅಂಗವಾಗಿ ಇವತ್ತು ನಾವು ಒಂದಾಗುವಂತಹ ಒಂದು ಪ್ರಯತ್ನವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಮುಂದೆ ಈ ಪ್ರಾಸ್ತಾವಿಕ ನುಡಿಯೊಂದಿಗೆ ಪ್ರಸ್ತುತಪಡಿಸುತ್ತಾ, ಗಣಪನ ಹಬ್ಬ, ಈ ಗಣಪನ ಹಬ್ಬದಲ್ಲಿ ನಮಗೆ ಆಯೋಜನೆ ಮಾಡುವಾಗ ಹೇಗೆ ಸಾಧ್ಯ ಉಂಟಾ ಅಂದರೆ ಗಜಗಾತ್ರ ಅಂತ ಹೇಳ್ತೇವೆ, ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತ. ಆ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆದರಿಕೆ ಆಗಂಥ ಒಂದು ಮಾತು ಎಲ್ಲಿಂದ ಬಂತು ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರಿಂದ, ಶ್ರೀ ಅಖಿಲ ಹವ್ಯಕ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದಂತಹ ಅವರ ಹೆಸರೇ ಉಂಟು, ಗಿರಿಧರ ಅಂತ. ಗಿರಿಯನ್ನೇ ಧರಿಸಿದಂಥವ ನಮ್ಮ ಜೊತೆ ಇರುವಾಗ ನಮಗೆ ಏನು ಭಾರವಾಗಲಿಕ್ಕೆ ಸಾಧ್ಯ ಇದೆ? ಅಂತಹ ಅಧ್ಯಕ್ಷರು ನಮ್ಮ ಜೊತೆ ಸೇರಿಕೊಂಡು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾವು ಈ ಸಂದರ್ಭದಲ್ಲಿ ಮೂಡಪ್ಪ ಸೇವೆಯ ಆ ವೈಶಿಷ್ಟ್ಯಗಳನ್ನು, ವಿಶೇಷತೆಯನ್ನು ಒಂದು ಸಮಾಜಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಿಂದ ನಮಗೆ ಆ ಸಂದರ್ಭದಲ್ಲಿ ನೆನಪಾದಂಥದ್ದೇ ಅನಂತನಾರಾಯಣ ಭಟ್ರು ಪರಕಜೆಯವರು, ವೇದಮೂರ್ತಿಯವರು. ಯಾಕೆಂತ ಹೇಳಿದರೆ ಗಣಪತಿಯನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ ಆದ್ಯಂತರಹಿತ ಅಂತ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆದಿಯೂ ಇಲ್ಲದ್ದು, ಅಂತ್ಯವೂ ಇಲ್ಲದಂಥದ್ದು ಅನಂತವಾದಂಥದ್ದು. ಅನಂತವಾದಂತಹ ಗಣಪತಿಯ ಬಗ್ಗೆ, ಮೂಡಪ್ಪ ಸೇವೆಯ ಬಗ್ಗೆ ಹೇಳಲಿಕ್ಕೆ ಅನಂತನಾರಾಯಣರಿಂದ ಶ್ರೇಷ್ಠವಾದಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಹಾಗಾಗಿ ಅವರನ್ನು ಇವತ್ತು ಈ ಸಭೆಗೆ ನಾವು ಬರಮಾಡಿಕೊಂಡಿದ್ದೇವೆ. ನಮ್ಮ ಜೊತೆ ಅವರು ಇದ್ದಾರೆ. ಅವರನ್ನು ಅತ್ಯಂತ ಆದರಪೂರ್ವಕವಾಗಿ, ಗೌರವಪೂರ್ವಕವಾಗಿ ಈ ಸಭೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನೋಡಿ, ಆ ಯಾವಾಗ ವೇದಮೂರ್ತಿಗಳನ್ನು, ವೇದಜ್ಞರನ್ನು ನಾವು ಬರಮಾಡಿಕೊಳ್ತೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಗಣಪನ ಅನುಗ್ರಹ ಇದೆ ಅಂತ ಹೇಳುವಂಥದ್ದಕ್ಕೆ ಒಂದು ಪೂರಕವಾಗಿ ಸಭಾಧ್ಯಕ್ಷರಾದಂತಹ ಗಿರಿಧರ ಕಜೆಯವರು ಕೂಡ ಈ ಸಭಾಂಗಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಪೂರ್ಣ ಅನುಗ್ರಹ ನಮಗೆ ದೇವರದ್ದು ಸಿಕ್ಕಿದೆ ಅಂತ ಹೇಳುವಂಥ ಒಂದು ಆ ಭಾವನೆಯೊಂದಿಗೆ, ಆ ಧನ್ಯತೆಯೊಂದಿಗೆ ಅವರನ್ನು ಕೂಡ ನೇರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ವೇದಮೂರ್ತಿ ಅನಂತನಾರಾಯಣ ಭಟ್ ಇವರಿಗೆ ಕೋಟಿಮೂಲೆ ಚಂದ್ರಶೇಖರ ಪ್ರಸಾದ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರಾದಂತಹ ಗಿರಿಧರ್ ಕಜೆ ಅವರಿಗೂ ಕೂಡ ಈಶಾನ್ಯ ಶಂಕರ ಭಟ್ ಇವರು ಕಾರ್ಯದರ್ಶಿಗಳು, ಮೂಡಪ್ಪ ಸೇವಾ ಸಮಿತಿ, ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಪ್ರಸಾದವನ್ನು ಒಂದು ಕಾರ್ಯಕ್ರಮವನ್ನು ಮುಗಿಸಿ ದೀರ್ಘವಾದಂಥ ಒಂದು 6-7 ಗಂಟೆಯ ಪ್ರಯಾಣವನ್ನು ಮಾಡಿ ಇವತ್ತು ನಮ್ಮ ಜೊತೆ ಬಂದು ಸೇರಿದ್ದಾರೆ. ದಿಸ್ ಈಸ್ ವಾಟ್ ಕಾಲ್ಡ್ ಕಮಿಟ್ಮೆಂಟ್ ಅಂತ. ಒಂದು ಸಮಾಜದ ಬಗ್ಗೆ, ಸಮಾಜ ಸೇವೆಯ ಬಗ್ಗೆ ಅಥವಾ ನಮ್ಮ ಸಂಘಟನೆಯ ಬಗ್ಗೆ ಅವರಿಗಿರತಕ್ಕಂತಹ ಕಳಕಳಿಯನ್ನು, ಬದ್ಧತೆಯನ್ನು ಇದು ತೋರಿಸಿಕೊಡ್ತದೆ. ಮತ್ತೊಮ್ಮೆ ಅವರನ್ನು ನಾವು ಆದರಪೂರ್ವಕವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಳುತ್ತಾ, ಅತಿಥಿಗಳಾಗಿ ನಮ್ಮ ಜೊತೆ ಇರತಕ್ಕಂಥವರು ಶ್ರೀಯುತ NK ಜಗನ್ನಿವಾಸರಾವ್. ಇವರು ಅಧ್ಯಕ್ಷರು, ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ಪುತ್ತೂರು. ಪುತ್ತೂರಿನಲ್ಲಿ ಅತ್ಯಂತ ಚಿರಪರಿಚಿತರಾದಂಥವರು, ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿದ್ದಂಥವರು, ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ನಮ್ಮ ನಗರಕ್ಕೆ ನಿಡ್ವಣ್ಣಾಯ ಅಧ್ಯಕ್ಷರು, ಶಿವಳ್ಳಿ ಸಂಪದ ಪುತ್ತೂರು. ಅತ್ಯಂತ ಖ್ಯಾತನಾಮರಾದಂತಹ ನ್ಯಾಯವಾದಿಗಳು,
ಹಲವಾರು ರೋಟರಿ ಇತ್ಯಾದಿ ಸಂಸ್ಥೆಗಳ ಮುಖಾಂತರ ಸಮಾಜಮುಖಿ ಸೇವೆಯ ಮುಖಾಂತರ ಕೂಡ ಗುರುತಿಸಿಕೊಂಡಂಥವರು. ನಾವೆಲ್ಲ ಅತ್ಯಂತ ಆತ್ಮೀಯವಾಗಿ DKN ಅಂತ ಕರಿತೇವೆ ಅವರನ್ನು. ಅಂಥವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ಅವರ ಉಪಸ್ಥಿತಿಯ ಮುಖಾಂತರವೇ ಈ ವೇದಿಕೆಯಿಂದ ಇವತ್ತೊಂದು ಸಂದೇಶ ಸಮಾಜಕ್ಕೆ ನಾವು ನೀಡ್ತಾ ಇದ್ದೇವೆ ಅಂತ ಹೇಳುವಂತಹ ಆ ಒಂದು ಹೆಗ್ಗಳಿಕೆಯೊಂದಿಗೆ ಅವರನ್ನು ಕೂಡ ಈ ವೇದಿಕೆಗೆ ಅತ್ಯಂತ ಆಧಾರಪೂರ್ವಕವಾಗಿ ಸಭೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತರನ್ನು ಶ್ರೀಮತಿ ಶರಾವತಿ ನವೀನಾರಾಯಣ್ ಅವರು ಉಪಾಧ್ಯಕ್ಷರು ಮೂಡಪ್ಪ ಸೇವಾ ಸಮಿತಿ ಅವರು ಬಂದು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶಾಲು ಒದಿಸಿ ಸ್ಮರಣಿಕೆ ನೀಡಿ ಪ್ರಸಾದವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಕೊಡುಗೆಯನ್ನು ಈ ಸಮಾಜಕ್ಕಾಗಿ ಕೊಟ್ಟಿದ್ದಾರೆ. ನಮ್ಮ ಇಡೀ ಈ ಒಂದು ಪರಿಸರದ ವ್ಯವಸ್ಥೆಗಾಗಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಭಾಂಗಣದ ಮುಂಭಾಗದಲ್ಲಿ ಕೂತಂತಹ ನೀವು ಈ ವೇದಿಕೆಯನ್ನು ಗಮನಿಸಿದರೆ ಗೊತ್ತಾಗ್ತದೆ. ಹಾಗಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ಹೇಳುವ ರೀತಿಯಲ್ಲಿ ಅವರ ಬಗ್ಗೆ ಇನ್ನು ನಾವು ವಿಶೇಷವಾಗಿ ಬೇರೆ ಹೇಳಿದರೆ ನಮ್ಮವರನ್ನು ನಾವು ಹೊಗಳಿಕೊಂಡಾಗೆ ಆಗ್ತದೆ. ಆದರೆ ನಮ್ಮವರು ಯಾವತ್ತಿದ್ದರೂ ನಮ್ಮ ಹೆಮ್ಮೆ ಅಂತ ಹೇಳುವಂಥ ಒಂದೇ ಶಬ್ದದೊಂದಿಗೆ ನಿಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸುತ್ತಾ ಈ ಸಮಾರಂಭಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಗೋಪಾಲಕೃಷ್ಣ ಭಟ್ ಕಂಗಣ್ಣಾರು ಇವರು ಆಹಾರ ವಿಭಾಗದ ಸಂಯೋಜಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಡಪ್ಪ ಸೇವಾ ಸಮಿತಿ ಅವರು ಶಾಲು ಒದಿಸಿ ಸ್ಮರಣಿಕೆ ಮತ್ತು ಪ್ರಸಾದ ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕವಿ ಸುಂದರವಾಗಿ ವರ್ಣಿಸ್ತಾನೆ. ಎಂತಹ ಬಣ್ಣ ನೋಡಲು ಚೆನ್ನ, ಹಳು ಹಳುವೆಗೆ ಸಾದೃಶ್ಯವಾಗಿದೆ ಅಂತ ಹೇಳುವಂಥದ್ದನ್ನು ಈ ವೇದಿಕೆ ಇವತ್ತು ತೋರಿಸಿಕೊಡ್ತಾ ಇದೆ. ಯಾಕೆಂತ ಹೇಳಿದರೆ ಮಹಾಗಣಪತಿಯ ಸಾನ್ನಿಧ್ಯದ ಜೊತೆಗೆ ಇಲ್ಲಿ ಜಗನ್ನಿವಾಸನ ಸಾನ್ನಿಧ್ಯ ಇದೆ, ದಿವಾಕರನ ಪ್ರಭೆ ಇದೆ, ಸದಾಶಿವ ಶಿವಶಂಕರರ ಉಪಸ್ಥಿತಿಯೂ ಇದೆ, ಜೊತೆಗೆ ಗಿರಿಧರನ ಅಭಯವಿದೆ. ಆದುದರಿಂದ ಇದು ದೇವಸಭೆ ಅಂತ ಹೇಳುವಂಥದ್ದನ್ನು ಮತ್ತೊಮ್ಮೆ ಅತ್ಯಂತ ಹೆಮ್ಮೆಯಿಂದ ಹೇಳುತ್ತಾ ಈ ದೇವಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ದೇವಬಂಧುಗಳಿಗೆ ದೈವ ಭಕ್ತರಿಗೆ ಅತ್ಯಂತ ಆದರಪೂರ್ವಕವಾದಂತಹ ಸ್ವಾಗತವನ್ನು ಒಂದೇ ಮಾತಿನಲ್ಲಿ ಹೇಳುತ್ತಾ ಜೊತೆಯಲ್ಲಿ ಉಪಸ್ಥಿತರ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಉಪಸ್ಥಿತಿಯನ್ನು ಅಥವಾ ಗುರುತಿಸುವಿಕೆಯನ್ನು ತೋರಿಸಿ ಹೋಗಿದ್ದಾರೆ ಶ್ರೀಯುತ ಅರುಣ್ ಶ್ಯಾಮ್ ಅವರು. ಅವರ ಉಪಸ್ಥಿತಿಯನ್ನು ಅವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಗಮನಿಸುತ್ತಾ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಯಾಕೆ ನಮ್ಮ ಸನಾತನ ಧರ್ಮ ಶ್ರೇಷ್ಠ, ಆಚರಣೆ ಶ್ರೇಷ್ಠ ಅನ್ನುವುದರ ಬಗ್ಗೆ ಮಾಹಿತಿ. ಇದೀಗ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಡಬೇಕು ಅಂತ ವೇದಮೂರ್ತಿ ಅನಂತನಾರಾಯಣ ಭಟ್ ಪರಕ್ಕಜೆ ಇವರಲ್ಲಿ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ವರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ದೌರ್ಭಿರ್ಯುಕ್ತ ಚತುರ್ಭಿಃ ಸ್ಫಟಿಕಮಣಿಮಯೀಮಕ್ಷಮಾಲಾಂ ದಧಾನ ಹಸ್ತೆ ನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಜಂ ನಿಬಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಜಂ ನಿಬಸತು ವದನೆ ಸರ್ವದಾ ಸುಪ್ರಸನ್ನಾ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕ್ಷೇತ್ರಾಧಿಪತಿಯಾದಂತಹ ಬಲಮುರಿ ಶ್ರೀ ವಿದ್ಯಾಗಣಪತಿಯನ್ನು ಮನಸ ಭಕ್ತಿಪೂರ್ವಕವಾಗಿ ವಂದಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ಮಹನೀಯರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಿಕೊಂಡು ಎಲ್ಲ ಸಭಾಸದರನ್ನು ವಂದಿಸಿ
ಈ ವಿದ್ಯಾಗಣಪತಿಯ ಮೂಡಪ್ಪ ಸೇವೆಯ ಈ ಒಂದು ಜಾತ್ರೆಯ ಈ ಉತ್ಸವದ ಸಂದರ್ಭದಲ್ಲಿ ಒಂದಷ್ಟು ಧಾರ್ಮಿಕ ವಿಷಯವಾಗಿ ಸದ್ವಿಚಾರಗಳನ್ನು ಸಭಾಸದರ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಈಗ ತಾನೇ ಹೇಳಿದರು ಗಣಪನ ಜಾತ್ರೆ ಅಂತ ಹೇಳಿ. ಜಾತ್ರೆ ಅಂತ ಹೇಳಿದ ಕೂಡಲೇ ನಮ್ಮ ಭಾವನೆ ಆ ದೇವರನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗುವುದು, ರಥ ಉತ್ಸವವ, ಈ ರೀತಿ ಭಾವನೆ ಬರುತ್ತದೆ. ನಿಜವಾಗಿ ಜಾತ್ರೆ ಅಂತ ಹೇಳಿದ್ರೆ ಏನು? ಜಾತ್ರೆ ಎನ್ನುವಂತಹದ್ದು ತದ್ಭವ, ಆದರೆ ಯಾತ್ರೆ ಎನ್ನುವುದು ತತ್ಸಮ. ಅದು ಸಂಸ್ಕೃತ ಶಬ್ದ ಯಾತ್ರೆ, ಇದು ಜಾತ್ರೆಯಾಗಿದೆ. ಯಾತ್ರೆ, ಭಗವಂತನ ಯಾತ್ರೆ ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮೆಡೆಗೆ, ನಮಗಾಗಿ ಭಗವಂತರ ಯಾತ್ರೆಯನ್ನು ಮಾಡ್ತಾನೆ. ಅಂದರೆ ಉತ್ಸವದ ರೀತಿಯಲ್ಲಿ, ಉತ್ಸವ ಅಂತ ಹೇಳಿದ್ರೆ ಏನು? ಉತ್ಸವ, ಉತ್ಕೃಷ್ಟವಾದ ಯಜ್ಞ ಅಂತರ್ಥ. ಹಾಗೆ ಭಗವಂತ ನಮ್ಮೆಡೆಗೆ ಬರುವಾಗ ನಾವು ಭಗವಂತನೆಡೆಗೆ ಯಾತ್ರೆ ಮಾಡುವುದು. ಭಗವಂತನ ಯಾತ್ರೆ ನಮ್ಮೆಡೆಗೆ, ನಮ್ಮ ಯಾತ್ರೆ ಭಗವಂತನ ಎಡೆಗೆ. ಇದು ಜಾತ್ರೆಯ ವೈಶಿಷ್ಟ್ಯ. ಆದ್ದರಿಂದ ಇವತ್ತಿನ ಈ ಭಗವಂತನ ಮೂಡಪ್ಪ ಸೇವಾ ಉತ್ಸವಕ್ಕೆ, ಈ ಒಂದು ಅದ್ಭುತವಾದಂತಹ ಈ ಉತ್ಸವಕ್ಕೆ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ಭಗವಂತ ನಮ್ಮ ಭಕ್ತಿಗೆ ಒಲಿದು ನಮ್ಮೆಡೆಗೆ ಭಗವಂತ ಬರಲಿದ್ದಾನೆ. ಆದ್ದರಿಂದ ಇದು ಉತ್ಕೃಷ್ಟವಾದಂತಹ ಜಾತ್ರೆ. ಇವತ್ತು ಈ ಮೂಡಪ್ಪ ಸೇವೆಯ ಈ ಸಂದರ್ಭದಲ್ಲಿ ಅಖಿಲ ಹವ್ಯಕ ಮಹಾಸಭೆಯ ಒಂದು ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಬ್ರಾಹ್ಮಣರ ಆ ವಿಭಾಗದ ಸಾಧಾರಣ ಮುಖ್ಯಸ್ಥರನ್ನು ಈ ಒಂದು ಸಭೆಗೆ ಕರೆದಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಸೂತ್ರದ ಸಮನ್ವಯ ಆಗಬೇಕು ಇದು. ಆಗೀಗ ತಾನೇ ಹೇಳಿದರು ಮಹೇಶ್ವರವರು, ಏನು ಅಂತ ಹೇಳಿದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತೆ ಅಂತ ಹೇಳಿದರೆ ಎಲ್ಲ ಸಮಾಜಕ್ಕೆ ವೇದದ ಸಾರವನ್ನು ಕೊಟ್ಟು ಧಾರ್ಮಿಕ ಕ್ರಿಯೆಗಳಿಗೆ ಮುಖ್ಯವಾದಂತಹ ಸೂಚನೆಯನ್ನು ಕೊಟ್ಟು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡುವಂತಹ ವಿಭಾಗ ಬ್ರಾಹ್ಮಣ ವಿಭಾಗ. ಅದರಲ್ಲಿ ಎಲ್ಲ ಸೂತ್ರಗಳು, ಎಲ್ಲ ವೇದಗಳು ಸೇರಿ ಸಮನ್ವಯತೆಯಿಂದ ಇದಕ್ಕೊಂದು ದಿವ್ಯತೆಯನ್ನು ತಂದುಕೊಡಬೇಕು ಎನ್ನುವಂತಹದ್ದು ಇವತ್ತಿನ ಒಂದು ವಿಶೇಷತೆ. ನಾನಾ ಸೂತ್ರಗಳು, ಎಲ್ಲ ವೇದಗಳ ಆ ಒಂದು ವಿಭಾಗ ಅದು ಇವತ್ತು ಇಲ್ಲಿ ಸೇರಿಕೊಂಡಿದೆ. ಅದರೊಂದಿಗೆ ಆಯುರ್ವೇದವೂ ಸೇರಿಕೊಂಡಿದೆ. ಇದು ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವಿಚಾರ. ಗಣಪತಿಗೂ ಆಯುರ್ವೇದಕ್ಕೂ ನೇರ ಸಂಬಂಧ ಉಂಟು. ಅದನ್ನು ಅವರು ಡಾಕ್ಟರ್ ಗಿರಿಧರ ಕಜೆಯವರು ಅದನ್ನು ತಿಳಿದವರೇ. ಆದರೆ ನಾನು ಒಂದು ವೈದಿಕ ವಿಭಾಗದಲ್ಲಿ ಹೇಳುವಂತಹದ್ದಷ್ಟೇ. ಹಾಗೆ ಈ ಒಂದು ಮಹಾಗಣಪತಿಯನ್ನು ಈ ಒಂದು ಪುತ್ತೂರು ಪರಿಸರದಲ್ಲಿ ಅಖಿಲ ಹವ್ಯಕ ಮಹಾಸಭಾ ಎಷ್ಟು 17 ವರ್ಷಗಳ ಹಿಂದೆ ಆ ಭಗವಂತನ ಅನುಗ್ರಹದಿಂದ ಈ ಒಂದು ದಿವ್ಯವಾದಂತಹ ಈ ಒಂದು ಪರಿಸರದಲ್ಲಿ ಸ್ಥಾಪಿಸಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಇದರಿಂದ ದಿನದಿಂದ ದಿನಕ್ಕೆ ಆ ಗಣಪತಿಯ ಸಕಲ ಕಲೆಗಳು ಸಮೃದ್ಧಿಗೊಳ್ಳುತ್ತಾ ಇದೆ. ಆ ಮಹಾಗಣಪತಿ ಈ ಪುತ್ತೂರಿನ ಈ ಪರಿಸರದಲ್ಲಿ ಸ್ಥಾಪಿತವಾಗಿ ಇಡೀ ಒಂದು ಆ ಸಮಾಜಕ್ಕೆ ಮೂಲಾಧಾರ ಸ್ಥಾನದಲ್ಲಿದ್ದಾನೆ. ವೈದಿಕೋಕ್ತವಾಗಿ ಗಣಪತಿಯನ್ನು ಹೇಳ್ತಾರೆ, ಅದು ಗಣಪತಿ ಮೂಲಾಧಾರದಲ್ಲಿದ್ದಾನೆ ಅಂತೇಳಿ, ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ಅಂತ ಹೇಳುವುದು ವೇದದಲ್ಲಿ. ಹಾಗೆ ಮುತ್ತುಸ್ವಾಮಿ ದೀಕ್ಷಿತವರ ವಾತಾಪಿ ಗಣಪತಿ ಎಂಬುದೆಲ್ಲ ಹೇಳ್ತಾರೆ, ಮೂಲಾಧಾರ ಕ್ಷೇತ್ರ ಸ್ಥಿತಂ ಅಂತ ಹೇಳುವುದಿಲ್ವ? ಅಂತಹ ಗಣಪತಿ ನಮ್ಮೆಲ್ಲರ ಮೂಲಾಧಾರ ಸ್ಥಾನದಲ್ಲಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅವ ಆದಿ ಜಗತ್ತಿನಲ್ಲಿ ಆದಿಸ್ವರೂಪ ಅಂತ ಹೇಳುವಂತಹದ್ದನ್ನು ಗಣಪತಿಯ ಅಥರ್ವ ಶೀರ್ಷದಲ್ಲಿ ಹೇಳ್ತಾರೆ. ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತೇ ಪುರುಷಾತ್ ಪರಂ. ಆದ್ದರಿಂದ ಅವ ಆದಿವಂದಿತ, ಅವನನ್ನು ಮೊದಲಾಗಿ ವಂದಿಸಬೇಕು. ಹೇಗಪ್ಪ ಗಣಪತಿ ಮೊದಲಿಗೆ ಸೃಷ್ಟಿಯಾದ ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತದೆ. ವೇದದಲ್ಲಿ ಹೇಳ್ತಾರೆ, ಪ್ರಥಮವಾಗಿ ಈ ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ ಒಂದು ನಾದ ಹೊರಟಿತಂತೆ. ಆ ನಾದವೇ ಓಂಕಾರ ನಾದ. ಅಕಾರ ಉಕಾರ ಮಕಾರಗಳೆಂಬಂತಹ ನಾದಗಳು ಸೇರಿ ಒಂದಾಗಿ ಓಂ ಎನ್ನುವಂತಹ ನಾದ ಉದ್ಭವಿಸಿತು ಅಂತ ಹೇಳ್ತಾರೆ. ಆ ನಾದವನ್ನು ಯೋಗಿಗಳು ತನ್ನ ಅಂತರ್ಮುಖಿಯಾಗಿ ತಾನು ಧ್ಯಾನಿಸಿಕೊಂಡಾಗ ಆ ಓಂಕಾರದ ಏನು ಆ ನಾದ ಉಂಟೋ ಅದು ಒಂದು ರೀತಿಯ ಆನೆಯ ಮುಖದಂತೆ ಕಂಡಿತಂತೆ ಅವರಿಗೆ.
ಬಹುಶಃ ಅದಕ್ಕೆ ಓಂಕಾರವನ್ನು ಬರೆಯುವಾಗ ಇವತ್ತು ಆನೆಯ ಸೊಂಡಿಲಿನ ಹಾಗೆ ಬರೆಯುತ್ತಾರೆ ಅಲ್ವಾ. ಸಂಸ್ಕೃತದಲ್ಲಿ ಒಂದು ರೀತಿಯಲ್ಲಿ ಓಂಕಾರ ಬರೆಯುವಾಗ ಅದು ಬೇರೆ ರೀತಿಯಲ್ಲಿ ಇರ್ತದೆ. ಹಾಗೆ ಯಾವುದೇ ಭಾಷೆಯಲ್ಲಿ ಓಂಕಾರ ಧ್ವಜದಲ್ಲಿ ನಾವು ಬರೆಯುವಂಥ ಓಂಕಾರ ಅದು ಒಂದು ರೀತಿಯ ಆನೆಯ ಸೊಂಡಿಲಿನ ಹಾಗೆ ಕಾಣ್ತದೆ ನಮಗೆ. ಅದು ನಿಜವಾಗಿ ಯೋಗಿಗಳು ಕಂಡಂತಹ ಓಂಕಾರ ಸ್ವರೂಪ ಅದು ಆ ಆನೆಯ ಸೊಂಡಿಲಿನ ರೀತಿಯಲ್ಲಿರುವಂತಹದ್ದು. ಆದ್ದರಿಂದ ಓಂಕಾರಕ್ಕೆ ಅಧಿಪತಿಯೇ ಗಣಪತಿ ಅಂತ ಹೇಳಿದರು ಯೋಗಿಗಳು. ಅದಕ್ಕೋಸ್ಕರವಾಗಿ ಓಂಕಾರ ರೂಪಿ ಭಗವಾನ್ ಯೋ ವೇದಾದೌ ಪ್ರತಿಷ್ಠಿತ ಅಂತ ಹೇಳಿದ್ದಾರೆ. ಭಗವಂತನನ್ನು ಗಣಪತಿಯನ್ನು ಸ್ತೋತ್ರ ಮಾಡುವಾಗ ಓಂಕಾರ ರೂಪಿಯಾದ ಭಗವಂತ ವೇದಾದೌ ಪ್ರತಿಷ್ಠಿತ, ವೇದವನ್ನು ಉಚ್ಚರಿಸುವ ಮೊದಲದಲ್ಲಿ ಓಂ ಅಂತ ಆರಂಭಿಸಬೇಕಂತೆ. ಶ್ರುತಿ ಅದು, ವೇದಕ್ಕೆ ಶ್ರುತಿಯೇ ಓಂಕಾರ. ಆದ್ದರಿಂದ ಗಣಪತಿಯೇ ಓಂಕಾರದ ಅಧಿಪತಿ ಆದ ಕಾರಣ ವೇದಕ್ಕೆ ಶ್ರುತಿ ರೂಪದಲ್ಲಿರುವವ ಗಣಪತಿ. ಹೆಚ್ಚೇಕೆ ಈ ಜಗತ್ತಿಗೆ ಶ್ರುತಿಯ ರೂಪದಲ್ಲಿರುವವ ಗಣಪತಿ ಅಂತ ನಾವು ಹೇಳಬಹುದು. ಆದ್ದರಿಂದ ಅವನನ್ನು ನಾವು ಗಣಪತಿ ಅಂತ ನಾವು ಕರೆದಿದ್ದೇವೆ. ಗಣಪತಿ ಅಂತ ಹೇಳಿದ್ರೆ ಏನು? ಗಜಾನನಂ ಭೂತಗಣಾದಿ ಸೇವಿತಂ ಅಂತ ಹೇಳುವುದಿಲ್ವ? ಭೂತಗಣಾದಿ ಸೇವಿತಂ ಅಂದರೆ ಎಲ್ಲ ಭೂತಗಣಗಳಿಗೆ ಅವ ಅಧಿಪತಿ ಅಂತ ನಾವು ಹೇಳುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಯಾವ ಭೂತಗಣಾದಿ ಸೇವಿತಂ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲಾಗಿ ಪಂಚಭೂತಾದಿ ಗಣಗಳಿಗೆ ಅವ ಅಧಿಪತಿ ಅಂತ ಆಗ್ತದೆ. ಏನು ಪಂಚಭೂತಗಳು ಯಾವುದು? ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ಆಕಾಶ ತತ್ವ, ವಾಯುತತ್ವ ಎನ್ನುವ 5 ತತ್ವಗಳೇ ಗಣ. 5 ತತ್ವಗಳು, 5 ಪಂಚಭೂತಗಳು. ಅದೇ ರೀತಿ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರೆಗಳು. ಈ 5 ಸೇರಿ 20 ತತ್ವ ಆಯಿತು. ಇನ್ನೊಂದು ಮನಸ್ತತ್ವ ಸೇರಿದಾಗ 21 ತತ್ವ ಆಗ್ತದೆ. ಈ 21 ತತ್ವಗಳಿಗೆ ತತ್ವಗಳು ಎಂಬ ಗಣಕ್ಕೆ ಅಧಿಪತಿಯಾಗಿ ಅವ ಗಣಪತಿ ಅಂತ ಜನಿಸಿದ್ದಾನೆ. ಆದ್ದರಿಂದ ಅವನಿಗೆ 21 ನಮಸ್ಕಾರ, 21 ಮೋದಕದ ಸಮರ್ಪಣೆ, 21 ಗರಿಕೆಯ ಅರ್ಪಣೆ ಗಣಪತಿಗೆ. ಈ 21 ತತ್ವಗಳ ಅಧಿಪತಿಯಾಗಿದ್ದಾನೆ ಗಣಪತಿ ಎನ್ನುವ ಕಾರಣ ಅವ ಗಣಪತಿ ಅಂತ ಹೇಳಲ್ಪಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಮೂಲಾಧಾರ ಸ್ಥಾನದಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡುವಾತ ಅವ. ಆದ್ದರಿಂದ ಮೂಲಾಧಾರದ ನಾವು ಮಾತನಾಡಬೇಕಾದ್ರೆ ಗಣಪತಿಯ ಅನುಗ್ರಹ ಬೇಕಂತೆ. ಹೇಗೆ? ಅವರನ್ನು ಚತ್ವಾರಿ ವಾಕ್ಪದಾನಿ, 4 ಮಾತಿನ ಒಂದು ಏನು ವೈಖರಿ ಉಂಟೋ, ಮಾತಿನ ಹಂತಗಳುಂಟೋ, ಅದಕ್ಕೆ ಅವ ಅಧಿಪತಿಯಾಗಿದ್ದಾನೆ. ಹಾಗೆ ನಾವು ಇನ್ನೇನು ಮಾತನಾಡಬೇಕು ಅಂತ ಏನಾದರೂ ಒಂದು ಶಬ್ದವನ್ನು ಬಾಯಿಯಲ್ಲಿ ಹೊರಡಿಸಬೇಕು ಅಂತ ಆಲೋಚನೆ ಮಾಡುವಾಗ ಮೂಲಾಧಾರದಿಂದ ಒಂದು ಶಕ್ತಿ ಮೇಲ್ಮುಖವಾಗಿ ಪ್ರವಹಿಸ್ತದೆ. ಅದು ನಾಭಿಯ ತನಕ ಬಂದಾಗ ಅದಕ್ಕೆ ಪರ ಅಂತ ಹೆಸರು. ನಾಭಿಯಿಂದ ಆಮೇಲೆ ಹೃದಯಕ್ಕೆ ಬರುವಾಗ ಅದು ಪಶ್ಯಂತಿ ಅಂತ ಹೇಳಲ್ಪಡುತ್ತದೆ. ಆ ಹೃದಯದಿಂದ ಕಂಠಸ್ಥಾನಕ್ಕೆ ಬಂದು ಹೃದಯದಲ್ಲಿ ಇಂತಹ ನಾದವನ್ನು ನಾನು ಹೊರಡಿಸಬೇಕು ಅಂತ ಹೇಳುವಂತಹ ಜ್ಞಾನ ಮೂಡುವುದು ಹೃದಯದಲ್ಲಿ. ಮೂಲಾಧಾರದಿಂದ ಕೇವಲ ಒಂದು ನಾದ ಹೊರಹೊಮ್ಮುತ್ತದೆ, ಹೃದಯದಲ್ಲಿ ಅದು ನಿಶ್ಚಯಿಸಲ್ಪಡ್ತಾರೆ, ಇಂಥ ಶಬ್ದವನ್ನು ನಾನು ಆಡಬೇಕು ಅಂತ ಹೇಳಿ. ಆಮೇಲೆ ಅದು ಕಂಠಕ್ಕೆ ಬಂದಾಗ ಇಂಥ ಶಬ್ದಕ್ಕೆ ಇಂತಹ ಸ್ವರವನ್ನು ಸೇರಿಸಬೇಕು ಅಂತ ಹೇಳಿ ಕಂಠ ತೀರ್ಮಾನ ಮಾಡ್ತಾರೆ. ಅಲ್ಲಿ ಪರ ಪಶ್ಯಂತಿ ಮಧ್ಯಮ ಎನ್ನುವಂತಹ ಶಕ್ತಿ ಪ್ರವಹಿಸಲ್ಪಡ್ತಾರೆ. ಆಮೇಲೆ ಆ ನಾದ ನಾಲಿಗೆಯ ಮುಖೇನ ಬಂದು ನಾಲಿಗೆ ಬೇರೆ ಬೇರೆ ಅಂಗಗಳಿಗೆ ಸ್ಪರ್ಶ ಆಗಿ ಯಾವ ಸ್ಪಷ್ಟವಾದ ಮಾತು ಬರುತ್ತರೋ ಅದಕ್ಕೆ ವೈಖರಿ ಅಂತ ಹೆಸರು. ಹಾಗೆ ಚತ್ವಾರಿ ವಾಕ್ಪದಾನಿ, ಈ 4 ರೀತಿಯ ಮಾತಿನ ಏನು ಪೂರ್ವಭಾವಿಯಾದಂತಹ ಶಕ್ತಿಗಳುಂಟೋ ಅದಕ್ಕೆ ಮೂಲಾಧಾರ ಸ್ಥಾನದಲ್ಲಿದ್ದು ಪ್ರೇರೇಪಣೆಯನ್ನು ಕೊಡುವವ ಗಣಪತಿ. ಆದ್ದರಿಂದ ನಾವು ಮಾತನಾಡಬೇಕಾದರೆ ಗಣಪತಿಯ ಅನುಗ್ರಹ ಬೇಕಂತೆ. ಅಂತಹ ಆ ಗಣಪತಿಯನ್ನು ನಾವೆಲ್ಲರೂ ಕೂಡ ಮೊದಲಾಗಿ ವಂದಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತೇವೆ. ಹಾಗೆ ಇವತ್ತಿನ ದಿವಸ ಆ ಗಣಪತಿಗೆ ಮೂಡಪ್ಪ ಸೇವೆ. ಇದು ಯಾಕೆ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಅದು ಬಲಮುರಿ ಗಣಪತಿ ಅಂತ. ಬಲಮುರಿ ಗಣಪತಿಯ ವೈಶಿಷ್ಟ್ಯತೆಯನ್ನು ಈ ಮೊದಲೇ ಹೇಳಿದ್ದಾರೆ. ಅಂದರೆ ನಮ್ಮೆಲ್ಲರಿಗೂ, ಅಂದರೆ ಸಾಧಾರಣ ಎಲ್ಲ ಮಾನವರಿಗೂ ಕೂಡ ಮೂಲಭೂತವಾದ ಹಕ್ಕು ಜ್ಞಾನವನ್ನು ನಾವು ಪಡಿಬೇಕು, ಬಾಕೆಲ್ಲ ಮತ್ತೆ. ಆದ್ದರಿಂದ
ಜ್ಞಾನದ ಸಂಕೇತ ಬಲಭಾಗ ಅಂತ. ಹಾಗೆ ಬಲಮುರಿಯಾಗಿರುವಂತಹ ಗಣಪತಿ ನಮಗೆ ಜ್ಞಾನವನ್ನು ಒದಗಿಸಿಕೊಡ್ತಾನೆ, ಒಳ್ಳೆಯ ಬುದ್ಧಿಯ ಪ್ರೇರಣೆಯನ್ನು ಒದಗಿಸಿಕೊಡ್ತಾನೆ. ಆದ್ದರಿಂದ ಬಹುಶಃ ಇಲ್ಲಿಯ ಬಲಮುರಿ ಗಣಪತಿಗೆ ವಿದ್ಯಾ ಗಣಪತಿ ಅಂತಲೇ ಹೆಸರು. ಅಂತಹ ಗಣಪತಿಗೆ ಮೂಡಪ್ಪ ಸೇವೆಯನ್ನು ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದು ಬಹುಶಃ 3ನೇ ಬಾರಿ. ಇದು ಭಗವಂತನ ಸಂಕಲ್ಪ. ಹಾಗೆ ಯಾಕಪ್ಪ ಈ ಮೂಡಪ್ಪ ಸೇವೆಗೆ ಏನು ವಿಶೇಷತೆ ಎನ್ನುವುದನ್ನು ನಾವು ತಿಳ್ಕೊಳ್ಳೇಬೇಕು. ಗಣಪತಿಗೆ ನೈವೇದ್ಯ ಎನ್ನುವುದು ಪ್ರಧಾನವಾದಂತಹ ಸೇವೆ. ಭಾಸ್ಕರನಿಗೆ ಯಾವುದು ವಂದನೆ, ಭಾಸ್ಕರನಿಗೆ ನಮಸ್ಕಾರ ಪ್ರಿಯ ಅಂತೆ. ಅದಕ್ಕೆ ಸೂರ್ಯ ನಮಸ್ಕಾರ ಅಂತ ಮಾಡುವುದು. ಸೂರ್ಯನಿಗೆ ನಮಸ್ಕಾರ, ಭಾಸ್ಕರಾಯ ನಮಃ. 12 ನಾಮಗಳಿಂದ ಭಗವಂತನಾದ ಸೂರ್ಯನಿಗೆ ನಮಸ್ಕಾರವನ್ನು ನಾವು ಮಾಡ್ತೇವೆ. ಅದೇ ರೀತಿ ವಿಷ್ಣುವಿಗೆ ಯಾವುದು ಪ್ರಿಯ? ಅಲಂಕಾರ ಪ್ರಿಯ. ವಿಷ್ಣುವಿಗೆ ಅಲಂಕಾರ ಸೇವೆಯೇ ಪ್ರಧಾನ. ತುಳಸಿ ಅರ್ಚನೆ, ತುಳಸಿ ನಾಮಾರ್ಚನೆಯನ್ನು ಮಾಡಿ ವಿಷ್ಣುವಿಗೆ ನಾನಾ ವಿಧವಾದ ಅಲಂಕಾರವನ್ನು ಮಾಡಿದರೆ ಅವ ಸಂಪ್ರೀತಗೊಳ್ಳುತ್ತಾನೆ ಅಂತ. ಹಾಗೆ ದುರ್ಗೆಗೆ ಯಾವುದು ಅಂತ ಹೇಳಿದ್ರೆ, ದುರ್ಗೆಗೆ ಅರ್ಚನೆ ಅತ್ಯಂತ ಪ್ರಿಯ ಅಂತ. ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಹೂವಿನ ಪೂಜೆ ಇತ್ಯಾದಿಗಳನ್ನು ದುರ್ಗೆಗೆ ನಾವು ವಿಶೇಷವಾಗಿ ಮಾಡ್ತೇವೆ. ಅದೇ ರೀತಿ ಶಿವನಿಗೆ ಯಾವುದು? ಅಭಿಷೇಕ ಪ್ರಿಯ ಶಿವ. ಶಿವನಿಗೆ ಬೇಕಾದಷ್ಟು ನೀರನ್ನು ಹೊಯ್ಯಬೇಕು. ನಾನಾ ವಿಧವಾದ ರಸದ್ರವ್ಯಗಳಿಂದ ಅಭಿಷೇಕ ಮಾಡಿದರಿಗೆ ಶಿವನಿಗೆ ಪ್ರಿಯ. ಗಣಪತಿ ನೈವೇದ್ಯ ಪ್ರಿಯ. ಯಾಕೆ ಗಣಪತಿ ನೈವೇದ್ಯ ಪ್ರಿಯ ಯಾಕೆ ಆದ? ದೊಡ್ಡ ಹೊಟ್ಟೆ ಉಂಟು ಅಂತಲ್ಲ, ಗಣಪತಿಯ ಹೊಟ್ಟೆ ದೊಡ್ಡ ಉಂಟು, ಆದ ಕಾರಣ ಅವನಿಗೆ ನೈವೇದ್ಯ ಕೊಡಬೇಕು ಅಂತ ಲೌಕಿಕವಾಗಿ ನಾವು ಹೇಳಬಹುದು. ಆದರೆ ತತ್ವ ಬೇರೆ ಉಂಟಲ್ಲಿ. ಜೀವನಸ್ಯ ಗಣಾಧಿಪ. ಗಣಪತಿ ಜಲತತ್ವದ ಅಭಿಮಾನಿ ದೇವತೆ, ಆಕಾಶತತ್ವ ಅಭಿಮಾನಿ ವಿಷ್ಣು, ಅಗ್ನೇಶ್ಚೈವ ಮಹೇಶ್ವರಿ ಅಗ್ನಿತತ್ವ ಅಭಿಮಾನಿ ದೇವತೆ ದುರ್ಗೆ, ಹಾಗೆ ಪೃಥ್ವಿ ತತ್ವದ ಅಭಿಮಾನಿ ದೇವತೆ ಶಿವ, ಅದೇ ರೀತಿ ವಾಯುತತ್ವದ ಅಭಿಮಾನಿ ದೇವತೆ ಸೂರ್ಯ. ಆದರೆ ಜಲತತ್ವದ ಅಭಿಮಾನಿ ದೇವತೆ ಗಣಪತಿ ಅಂತ ಹೇಳ್ತಾರೆ. ಪಂಚಾಯತನ ಪೂಜಾ ವಿಚಾರದಲ್ಲಿ ಬರುವಾಗ ಅದು ಬರ್ತದೆ. ಆದ್ದರಿಂದ ಜೀವನಸ್ಯ ಗಣಾಧಿಪ. ಈ ಜೀವನ, ಈ ಗಣಪತಿಗೂ ನೀರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಈ ಗಣಪತಿಯನ್ನು ನಾವು ಕೊನೆಗೆ ಆರಾಧನೆ ಮಾಡಿ ಗಣಪತಿ ಮೂರ್ತಿಯನ್ನು ನೀರಿನಲ್ಲಿ ನಾವು ವಿಸರ್ಜನೆ ಮಾಡ್ತೇವೆ. ಈ ನೀರಿನ ಅಧಿಪತಿಯಾದ, ನೀರಿನ ಜಲತತ್ವಕ್ಕೆ ಅಭಿಮಾನಿಯಾದ ಗಣಪತಿ ಆದ ಕಾರಣ ಅವನು ನೈವೇದ್ಯ ಪ್ರಿಯ. ನೈವೇದ್ಯಕ್ಕೂ ನೀರಿಗೂ ಏನು ಸಂಬಂಧ? ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಳುವಂತಹ ವಿಚಾರ. ನೈವೇದ್ಯ ಅಂತ ಹೇಳಿದರೆ ಪ್ರಧಾನವಾಗಿ ನಾವು ಸೇವಿಸುವ ಆಹಾರ. ನಾವು ಆಹಾರ ಸೇವಿಸುವುದು ನಿಜವಾಗಿ ಅದೊಂದು ನೈವೇದ್ಯ. ನಮ್ಮೊಳಗಿರುವ ಭಗವಂತನಿಗೆ ನಾವು ಮಾಡುವ ನೈವೇದ್ಯ ಅದು. ಯಾವ ರೀತಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡ್ತೇವೆಯೋ ಅದೇ ರೀತಿ ನಾವು ಆಹಾರ ಸ್ವೀಕಾರ ಮಾಡುವಾಗಲೂ ಅದೇ ಪದ್ಧತಿಯನ್ನು ಅನುಸರಿಸ್ತೇವೆ. ಅದೇ ರೀತಿ ನಾವು ನಮ್ಮೊಳಗೆ ಮಾಡುವ ನೈವೇದ್ಯವು ಭಗವಂತನಿಗೆ ಮಾಡುವ ನೈವೇದ್ಯವು ಒಂದೇ ರೀತಿಯಾಗಿದೆ ಯಾವ ವೈದಿಕ ಪ್ರಕ್ರಿಯೆಯಲ್ಲಿ. ಅದಕ್ಕೆ ಮೊದಲಾಗಿ ಏನು ಮಾಡ್ತೇವೆ? ನೈವೇದ್ಯವನ್ನು ಜಲದಿಂದ ಪ್ರೋಕ್ಷಿಸುತ್ತೇವೆ. ಮೊದಲು ಭಗವಂತನಿಗೆ ನೈವೇದ್ಯ ಮಾಡುವಾಗಲೂ, ನಾವು ನಮ್ಮೊಳಗೆ ಆಹಾರ ಸೇವಿಸುವಾಗಲೂ ಕೂಡ ನಾವು ನಮ್ಮ ಸಂಪ್ರದಾಯದಲ್ಲಿ ಏನು ಮೊದಲಾಗಿ ಕೈಗೆ ನೀರು ಹಾಕಿ ಗಾಯತ್ರಿ ಮಂತ್ರದಿಂದ ಅಥವಾ ವ್ಯಾಹೃತಿ ಮಂತ್ರದಿಂದ ಆ ನೈವೇದ್ಯಕ್ಕೆ ಜಲಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಅಮೃತಮಯ ಅಂತ ನಾವು ಭಾವಿಸಬೇಕಂತೆ. ಆಮೇಲೆ ಋತಂತ್ವಾ ಸತ್ಯೇನ ಪರಿಶಿಂಚಾಮೀತಿ ಸಾಯಂ ಪರಿಶಂಚತಿ ಸತ್ಯಂ ತ್ವರ್ತೇನ ಪರಿಶಿಂಚಾಮೀತಿ ಪ್ರಾತಃ ಅಂತ ವೇದದಲ್ಲಿ ಹೇಳಿದೆ. ಅಂದರೆ ನಾವು ಸೇವಿಸುವ ಆಹಾರ, ನಾವು ಭಗವಂತನಿಗೆ ಕೊಡುವ ಯಾವ ನೈವೇದ್ಯ ಉಂಟೋ ಇದು ಸತ್ಯಮಯವಾಗಲಿ, ಇದು ಋತಮಯವಾಗಲಿ. ಯಾಕೆ ಅಂತ ಹೇಳಿದ್ರೆ ಈ ಆಹಾರದಲ್ಲಿ ಎಷ್ಟು ವಿಷ ಉಂಟು ಅಂತ ಹೇಳಲಿಕ್ಕಾಗುವುದಿಲ್ಲ. ಈ ಆಹಾರದಲ್ಲಿ ಏನು ವಂಚನೆ ಉಂಟು ಅಂತ ಹೇಳಲಿಕ್ಕಾಗುವುದಿಲ್ಲ. ಇದು ಎಲ್ಲಿಯದ್ದು, ಯಾವ ಕ್ಷೇತ್ರದ್ದು ಯಾವ ಅಶುದ್ಧಿ ಉಂಟು ಅಂತ ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಈ ಆಹಾರ ಇದು ಸತ್ಯಮಯವಾದರೆ ಆ ಆಹಾರವನ್ನು ಸೇವಿಸಿದಂತಹ ನಮ್ಮ ನಡೆ ಇದು ಸತ್ಯ ಆಗುತ್ತದೆ. ಈ ಆಹಾರ ಸತ್ಯಮಯವಾದರೆ ಇದನ್ನು ನೈವೇದ್ಯವನ್ನು ಮಾಡಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದನ್ನು ಸ್ವೀಕರಿಸಿದ ಭಗವಂತ ನಮ್ಮ ಸಂಕಲ್ಪವನ್ನು ಸತ್ಯಗೊಳಿಸ್ತಾನೆ. ಆದ್ದರಿಂದ ಕೊಡುವ ನೈವೇದ್ಯ ಸತ್ಯಮಯವಾಗಬೇಕು, ಸೇವಿಸುವ ಆಹಾರ ಸತ್ಯಮಯವಾಗಬೇಕು. ಅದೇ ರೀತಿ ರಾತ್ರಿಯ ಹೊತ್ತು ಋತಂತ್ವಾ ಸತ್ಯೇನ ಪರಿಶಿಂಚಾಮಿ. ಆದಿತ್ಯ ಸತ್ಯಕ್ಕೆ ಅಧಿಪತಿಯಾದರೆ ಅಗ್ನಿ ಋತಕ್ಕೆ ಅಧಿಪತಿಯಂತೆ. ರಾತ್ರಿಯ ಹೊತ್ತು
ಸೂರ್ಯನ ತೇಜಸ್ಸು ಅಗ್ನಿಯನ್ನು ಪ್ರವೇಶಿಸ್ತದೆ ಅಂತ ಹೇಳಿ ವೇದದಲ್ಲಿ ಹೇಳ್ತಾರೆ. ಆದ್ದರಿಂದ ರಾತ್ರಿಯ ಹೊತ್ತು ನಾವು ಯಾವ ಕಾರ್ಯಕ್ರಮ ಮಾಡುತ್ತಿದ್ದರೂ ಕೂಡ ದೀಪವನ್ನು ಬೆಳಗಿಸಿ ದೀಪದ ಸನ್ನಿಧಾನದಲ್ಲಿ ಮಾಡಬೇಕು. ಬೆಳಗಿನ ಹೊತ್ತಿನಲ್ಲಿ ದೀಪಕ್ಕೆ ಪ್ರಾಧಾನ್ಯತೆ ಇಲ್ಲ. ಆದ್ದರಿಂದ ರಾತ್ರಿಯ ಹೊತ್ತು ಅನ್ನವನ್ನು ಅಥವಾ ನೈವೇದ್ಯವನ್ನು ನಾವು ಸಮರ್ಪಣೆ ಮಾಡುವಾಗ ಋತಂತ್ವ ಸತ್ಯೇನ ಪರಿಶಂಚಾಮಿ ಅಂತ ಹೇಳಬೇಕು. ಈ ರೀತಿಯೆಲ್ಲ ವಿಷಯಗಳುಂಟು, ಇದಿರಲಿ. ಆದ್ದರಿಂದ ನೀರು ಎನ್ನುವುದು ಅಮೃತ ತತ್ವ ಸ್ವರೂಪ, ಪ್ರಧಾನವಾದಂತಹ ಅಮೃತ ಸ್ವರೂಪ ಎನ್ನುವುದು ನೀರು. ಆದ್ದರಿಂದ ನಾವು ಆಹಾರವನ್ನು ಸೇವಿಸುವಾಗ ನೀರನ್ನು ಮೊದಲಾಗಿ ಕೈಯಲ್ಲಿ ತಕ್ಕೊಂಡು ನಾವು ಸೇವಿಸ್ತೇವೆ. ಅದಕ್ಕೆ ಮಂತ್ರ ಉಂಟು, ಅಮೃತೋಪಸ್ತರ ನಮಸಿ. ಆಮೇಲೆ ಕೊನೆಗೆ ಅಮೃತ ಅಪಿಧಾನಂ ಅಸಿ, ಅದು ಕೊನೆಗೆ. ಯಾಕೆ ಅಮೃತೋಪಸ್ತರಣಮಸಿ ಅಂತ ಹೇಳ್ತೇವೆ? ಉಪಸ್ತರಣ ಅಂತ ಹೇಳಿದರೆ ಹರಡುವುದು ಅಂತ ಅರ್ಥ, ಹಾಸುವುದು ಅಂತ ಅರ್ಥ. ನಾವು ಆಹಾರ ಸೇವಿಸುವ ಮೊದಲು ನಮ್ಮ ಉದರದ ಒಳಗೆ ಅಮೃತದ ಹಾಸುವಿಕೆ ಉಂಟಾಗಲಿ, ಅಮೃತಮಯವಾದ ಪಾತ್ರೆ ತಯಾರಾಗಲಿ. ಅದೇ ರೀತಿ ದೇವರಿಗೆ ನೈವೇದ್ಯ ಮಾಡುವಾಗಲೂ ಅಮೃತೋಪಸ್ತರ ನಮಸಿ ಅಂತ ಹೇಳಿ ದೇವರಿಗೆ ನಾವು ಅಪೋಷಣವನ್ನು ಕೊಟ್ಟು ಪ್ರಾಣಾಯ ಸ್ವಾಹ ಅಂತ ನೈವೇದ್ಯ ಮಾಡುವುದು. ದೇವರ ಉದರದಲ್ಲಿ ಅಮೃತಮಯ ಆಗಬೇಕು ಅಂತ ನಾವು ಯಾಕೆ ಹೇಳಬೇಕಪ್ಪ ಅಂತ ಹೇಳಿದ್ರೆ, ನಾವು ಕೊಡುವ ಈ ನೈವೇದ್ಯ ದ್ರವ್ಯದ ಇದು ಪಾತ್ರೆಯೇ ಇದು ಅಮೃತಮಯವಾಗಿ ಭಗವಂತನಿಗೆ ಸಮರ್ಪಣೆಯಾಗಲಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ನಮ್ಮ ಭಕ್ತಿ ಎಲ್ಲವೂ ಅಮೃತಮಯವಾಗಲಿ ಅಂತ ಹೇಳುವ ಭಾವನೆಯಿಂದ ದೇವರಿಗೆ ಅಮೃತೋಪಸ್ತರಣಮಸಿ ಅಂತ ನಾವು ಆಪೋಷಣವನ್ನು ಕೊಡ್ತೇವೆ. ಬಹುಶಃ ಕೈನಿರಿ ತೆಗೆಯುವಂಥ ಮಂತ್ರ ಏನು ಅಂತ ಹೇಳಿ ಕೆಲವರಿಗೆ ಅದು ಗೊತ್ತಿರಲಿಕ್ಕಿಲ್ಲ, ಅದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು ಅದನ್ನು. ಆಮೇಲೆ ಅಮೃತ ಅಪಿಧಾನಮ್ಮಸಿ, ಅಪಿಧಾನ ಅಂತ ಹೇಳಿದ್ರೆ ಏನು? ಮುಚ್ಚಳ ಅಂತ ಅರ್ಥ. ಅಡಿಯಲ್ಲಿ ಅಮೃತವೆಂಬ ಪಾತ್ರೆ, ಕೊನೆಗೆ ಆಹಾರ ಎಲ್ಲ ಸೇವಿಸಿ ಏಳುವಾಗ ಅಪಿಧಾನ, ಅಮೃತಮಯವಾದ ಮುಚ್ಚಳ. ಅಮೃತ ಪಾತ್ರದಲ್ಲಿ ಅಮೃತ ಮುಚ್ಚಳವಾದರೆ ನಾವು ಸೇವಿಸಿದ ಆಹಾರವೆಲ್ಲವೂ ಅಮೃತಮಯವಾಗ್ತದೆ. ಆದ್ದರಿಂದ ಏನನ್ನು ಸ್ವೀಕರಿಸುತ್ತೇವೆ ಆ ಸಮಯದಲ್ಲಿ? ನೀರನ್ನು. ಆದ್ದರಿಂದ ಪ್ರಧಾನವಾದ ನಮ್ಮ ಆಹಾರ ಜಲ, ನೀರು. ನೀರಿಲ್ಲದೆ ಯಾವ ಆಹಾರ ಸೇವಿಸಿದರೂ ಅದು ನಮಗೆ ಪ್ರಯೋಜನವಾಗುವುದಿಲ್ಲ. ಬಹುಶಃ ಅದನ್ನು ಅವರೇ ಹೇಳಬೇಕಷ್ಟೇ, ವೈದ್ಯರೇ. ಆದ್ದರಿಂದ ನಮ್ಮೆಲ್ಲರ ಆಹಾರ ಅಮೃತಮಯವಾದರೆ ನಮ್ಮ ಜೀವನ ಅಮೃತಮಯವಾಗ್ತದೆ. ಆ ಕಾರಣದಿಂದ ಗಣಪತಿ ಜಲತತ್ವಾಭಿಮಾನಿಯಾದ ಕಾರಣ, ಅಮೃತ ತತ್ವಾಭಿಮಾನಿ ದೇವತೆಯಾದ ಕಾರಣ ಅವ ನೈವೇದ್ಯ ಪ್ರಿಯ ಅಂತ ನಾವು ಅವನನ್ನು ಕೊಂಡಾಡ್ತೇವೆ. ಅವನಿಗೆ ಯಾವಾಗ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ, ಅದು ಆಗ ನಮ್ಮ ಉದರದಲ್ಲಿ ನಾವು ಸ್ವೀಕರಿಸಿದ ಆಹಾರ ಅದು ಅಮೃತಮಯವಾಗ್ತದೆ. ಹಾಗೆ ಎಲ್ಲ ದೇವರಿಗೂ ನೈವೇದ್ಯ ಸಮರ್ಪಣೆಯನ್ನು ನಾವು ಮಾಡ್ತೇವೆ. ಆದರೆ ಗಣಪತಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡುವಾಗ ಒಂದೆರಡು ಅಪೂಪವನ್ನು, ಒಂದೆರಡು ಚಕ್ಕುಲಿಯನ್ನು ನೈವೇದ್ಯ ಮಾಡಿದರೆ ಗಣಪತಿಗೆ ಸಂತೃಪ್ತಿಯಾಗುವುದಿಲ್ಲ. ಚೌತಿಯ ದಿವಸ ನಾವು ಬಟ್ಟಿ ಏನು ಬೇಕಾದಷ್ಟು ನೈವೇದ್ಯವನ್ನು ಗಣಪತಿ ಎದುರಿನಲ್ಲಿ ಇರಿಗಿಸಬೇಕು. ಚೌತಿಯ ದಿವಸ ನಾವು ಮಾಡುವಷ್ಟು ನೈವೇದ್ಯ ಯಾವ ಕಾಲದಲ್ಲಿಯೂ ಮಾಡುವುದಿಲ್ಲ, ಅಷ್ಟು ಬಗೆಗಳುಂಟು. ಅದರಲ್ಲಿ ಅಪೂಪಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಹೇಳಿದ್ದಾರೆ. ಆದ್ದರಿಂದ ಆ ಅಪೂಪವನ್ನು ಗಣಪತಿಗೆ ಸಮರ್ಪಣೆ ಮಾಡುವುದು ಮಾತ್ರ ಅಲ್ಲ, ಅಪೂಪದಲ್ಲಿಯೇ ಅವನನ್ನು ಮುಚ್ಚುವುದು. ಇದರ ವಿಶೇಷತೆ ಏನು? ಇದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ನೈವೇದ್ಯವನ್ನೇ ಗಣಪತಿಯನ್ನಾಗಿ ಆರಾಧಿಸುವುದು ಮೊದಲಾಗಿ. ಎಲ್ಲ ದೇವರಿಗೂ ನೈವೇದ್ಯ ಮಾಡುವಾಗಲೂ ನೈವೇದ್ಯವನ್ನು ಪೂಜೆ ಮಾಡಬೇಕಂತೆ. ನೈವೇದ್ಯದಲ್ಲಿ ಮೊದಲು ಜಲಪ್ರೋಕ್ಷಣೆ ಮಾಡಿ ನೈವೇದ್ಯದಲ್ಲಿ ಆ ದೇವರನ್ನು ಆರಾಧನೆ ಮಾಡಬೇಕಂತೆ. ಅದರಲ್ಲಿಯೂ ಈ ಮೂಡಪ್ಪ ಸೇವೆಯಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ನೈವೇದ್ಯವನ್ನು ಅಮೃತಮಯವನ್ನಾಗಿಸಿ ಆ ನೈವೇದ್ಯದಲ್ಲಿರುವಂತಹ ದೋಷಗಳನ್ನು ಎಲ್ಲ ದಾಹನ ಪ್ಲಾವನ ಇತ್ಯಾದಿಗಳನ್ನೆಲ್ಲ ಮಾಡಿ ಆಮೇಲೆ ಅಮೃತೀಕರಣಗೊಳಿಸಿ ಅದರಲ್ಲಿ ಅಮೃತಮಯವನ್ನಾಗಿಸಿ ಅದರಲ್ಲಿ ಗಣಪತಿಯನ್ನು ಧ್ಯಾನಿಸಿಕೊಂಡು ಅದರನ್ನು ಸಂಪೂರ್ಣವಾಗಿ ನೈವೇದ್ಯ ಬೇರೆಯಲ್ಲ ಗಣಪತಿ ಬೇರೆಯಲ್ಲ ಎನ್ನುವ ಭಾವನೆಯಿಂದ, ಸಮಾನ ಭಾವನೆಯಿಂದ ಅದನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡಿ ಆ ನೈವೇದ್ಯ ಮಧ್ಯದಲ್ಲಿಯೇ ಗಣಪತಿಯ ಅಧಿವಾಸವನ್ನು ಮಾಡುವುದು ಮೂಡಪ್ಪ ಸೇವೆಯ ವಿಶೇಷತೆ. ನೈವೇದ್ಯದಲ್ಲಿಯೇ ಗಣಪತಿಯ ಅಧಿವಾಸ. ಯಾವಾಗ ನಾವು ಪ್ರತಿಷ್ಠೆಯನ್ನೆಲ್ಲ ಮಾಡುವಾಗ ಜಲಾಧಿವಾಸ, ಧಾನ್ಯಾಧಿವಾಸ ಅದೆಲ್ಲ ನಾವು ಮಾಡ್ತೇವೆ, ಶಯನಾಧಿವಾಸ ಅಂಥೇಳಿ. ಬಹುಶಃ ಅಲ್ಲಿ ನೈವೇದ್ಯಾಧಿವಾಸ ಇಲ್ಲ. ಅದರಲ್ಲಿ ಗಣಪತಿಗೆ ಪ್ರತಿಷ್ಠೆಯಾದ ಮೇಲೆ ನೈವೇದ್ಯಾಧಿವಾಸವೇ ಬಹಳ ಮುಖ್ಯ ಅಂತೆ. ಹಾಗೆ
ವಿನಾಯಕನ ಪೂಜೆಯಲ್ಲಿ ಗಣಪತಿಗೆ ಫಲವನ್ನೇ ಅರ್ಪಣೆ ಮಾಡುವಂತಹ ಒಂದು ಪೂಜೆ ಉಂಟು. ಒಂದೊಂದು ಫಲವನ್ನು ಹೇಳಿ ಇಂತಹ ಫಲವನ್ನು ಸಮರ್ಪಿಸ್ತೇನೆ ಅಂತೇಳಿ ಫಲದಲ್ಲಿ ಅರ್ಚನೆ ಗಣಪತಿಗೆ. ಫಲದಲ್ಲಿಯೇ ಅರ್ಚನೆ ಮಾಡಿದರೆ ಗಣಪತಿಗೆ ಸಂತೋಷ ಅಂತೆ. ಹಾಗೆ ಆ ಗಣಪತಿಗೆ ನೈವೇದ್ಯದಲ್ಲಿಯೇ ಅಧಿವಾಸ ಗಣಪತಿಯನ್ನು ಗೊಳಿಸಿ ಆ ನೈವೇದ್ಯದಲ್ಲಿಯೇ ಅಪೂಪದಲ್ಲಿಯೇ ಗಣಪತಿಯನ್ನು ಮುಚ್ಚಿ ಮಾಡುವಂತಹ ಸೇವೆ ಅದು ಮೂಡಪ್ಪ ಸೇವೆ ಅಂತ ಹೇಳಲ್ಪಡುತ್ತಾರೆ. ಈ ಮೂಡಪ್ಪ ಸೇವೆಯಿಂದ ಏನಾಗ್ತಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಗಣಪತಿ ಅಮೃತಮಯನಾಗ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಮಾತು ಅಮೃತಮಯವಾಗ್ತಾರೆ, ನಮ್ಮೆಲ್ಲರ ನಡೆ ಅದು ಅಮೃತಮಯವಾಗ್ತಾರೆ. ಅದೇ ರೀತಿ ನಮ್ಮೆಲ್ಲರ ಮನಸ್ಸು ಅಮೃತಮಯವಾಗಬೇಕು. ಅದು ಈ ಮೂಡಪ್ಪ ಸೇವೆಯಿಂದ ನಮ್ಮೆಲ್ಲರ ಜೀವನವೇ ಅಮೃತಮಯವಾಗಲು ಸಾಧ್ಯ. ಇದು ಈ ಮೂಡಪ್ಪ ಸೇವೆಯ ವಿಶೇಷತೆ. ಇದಕ್ಕೆ ಸುತ್ತಲೂ ಕೂಡ ಒಂದು ರೀತಿಯ ಆವರಣವನ್ನು ಮಾಡಬೇಕು. ಹೇಗೆ? ಇದಕ್ಕೆ ಕಬ್ಬಿನ ಆವರಣ. ಅದಕ್ಕೆ ವಿಶೇಷತೆ ಏನು ಅಂತ ಹೇಳಿದ್ರೆ ಕಬ್ಬು ಅದು ಸಿಹಿ ಸ್ವರೂಪ. ಅಷ್ಟು ಮಾತ್ರ ಅಲ್ಲ, ಅದು ಮನಸ್ಸಿನ ಸ್ವರೂಪ. ಹಿಂದೆ ಈ ಲಲಿತಾ ಸಹಸ್ರನಾಮದಲ್ಲಿ ನಾವು ಕೇಳಿರಬಹುದು, ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ ಅಂತ ನಾವು ಹೇಳ್ತೇವೆ. ಬಹುಶಃ ಲಲಿತಾ ಸಹಸ್ರನಾಮ ಎಲ್ಲರಿಗೂ ಈಗ ಪರಿಚಯ ಉಂಟು ಅಲ್ವಾ? ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಾಯಕ. ಮನಸ್ಸೆಂಬ ಇಕ್ಷುಕೋದಂಡವನ್ನು ಧರಿಸಿಕೊಂಡಿದ್ದಾಳೆ ದೇವಿ ಅಂತ ಹೇಳಿ. ಆ ಮನಸ್ಸು ಅದು ಇಕ್ಷುವಾಗಿದೆ. ಇಕ್ಷು ಅಂತ ಹೇಳಿದ್ರೆ ಕಬ್ಬು. ಕಬ್ಬು ಮಧುರಮಯವಾಗಿದೆ. ಕಬ್ಬಿನ ಹಾಗೆ ನಮ್ಮ ಮನಸ್ಸು ಇರಬೇಕಂತೆ. ನಮ್ಮ ಮನಸ್ಸಿನ ಸಂಕೇತ ಕಬ್ಬು. ಸಿಹಿಯಾದ ಮನಸ್ಸು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶವಿಲ್ಲದೆ, ಯಾವುದೇ ರೀತಿಯ ದುಗುಡ ದುಮ್ಮಾನಗಳಿಲ್ಲದೆ, ಯಾವುದೇ ರೀತಿಯಲ್ಲಿ ಮನಸ್ಸು ವಿಚಲಿತವಾಗದೆ ಭಗವಂತನನ್ನೇ ಧ್ಯಾನಿಸಿಕೊಂಡು ಮನಸ್ಸನ್ನೇ ಕಬ್ಬನ್ನಾಗಿಸಿ ಮನಸ್ಸಿನಲ್ಲಿ ಭಕ್ತಿಯನ್ನು ಒಡಮೂಡಿಸಿ ಭಕ್ತಿಯ ಆವರಣವನ್ನು ಮಾಡಿ ಇನ್ನು ಹೊರಗಿನಿಂದ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ನಮ್ಮೊಳಗೂ ಪ್ರವೇಶಿಸಬಾರದು, ಭಗವಂತನಿಗೂ ಪ್ರವೇಶಿಸಬಾರದು. ಆ ರೀತಿಯಲ್ಲಿ ಅಮೃತಮಯವಾದ ಮಧುರಮಯವಾದ ಆವರಣವನ್ನು ಮಾಡಿಕೊಂಡು ಅದರ ಒಳಗೆ ಅಮೃತ ಸ್ವರೂಪವಾದಂತಹ ಆ ಅಪೂಪವನ್ನು ತುಂಬಿಡುವುದು ಮೂಡಪ್ಪ ಸೇವೆಯ ವಿಶೇಷತೆ. ಇಷ್ಟು ಮಾಡಿ ಆ ಮಹಾಗಣಪತಿಗೆ ಅಪೂಪ ಸಹಿತವಾಗಿಯೇ ಆ ಗಣಪತಿಗೆ ಮಹಾಪೂಜೆಯನ್ನು ಮೂಡಪ್ಪ ಸೇವೆಯಲ್ಲಿ ನಾವು ಮಾಡ್ತೇವೆ. ಹಾಗೆ ಈ ಪುತ್ತೂರಿನ ಈ ಒಂದು ಪರಿಸರದಲ್ಲಿ ಇವತ್ತು 3ನೇ ಮೂಡಪ್ಪ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮೆಲ್ಲರ ಭಾಗ್ಯ ವಿಶೇಷ. ಇದರಿಂದ ಇಡೀ ಎಲ್ಲ ಸಮಾಜಕ್ಕೂ ಕೂಡ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು. ಎಲ್ಲರ ಮಾತು ಅಮೃತಮಯವಾಗಬೇಕು, ಎಲ್ಲರ ನಡೆ ಅಮೃತಮಯವಾಗಬೇಕು, ಎಲ್ಲರ ಮನಸ್ಸು ಅಮೃತಮಯವಾಗಬೇಕು. ಆಗ ಎಲ್ಲರಲ್ಲಿಯೂ ಅನ್ಯೋನ್ಯತೆ ಐಕಮತ್ಯವು ಪ್ರಾಪ್ತಿಯಾಗ್ತಾರೆ. ಇದರಲ್ಲಿ ಸಂಶಯವಿಲ್ಲ. ಇಡೀ ಸಮಾಜ ನಮ್ಮೆಡೆಗೆ ಒಲವನ್ನು ಮೂಡಿಸಿದರೆ ನಾವು ಯಾವ ಕಾರ್ಯವನ್ನು ನಿರ್ವಹಿಸಬಹುದು. ನಮಗೆ ಧೈರ್ಯ ಬೇಕಾದದ್ದು. ಯಾಕೆ? ಇಡೀ ಸಮಾಜ ನಮಗೆ ಬೆಂಬಲವಾಗಿ ನಿಲ್ಲಬೇಕು. ನಾವು ಒಂದು ಸಮಾಜ ಎಲ್ಲ ವಿಭಾಗದಲ್ಲಿಯೂ ಒಂದು ರೀತಿಯ ಸಭೆ ಇರುತ್ತದೆ. ಹವ್ಯಕ, ಅಖಿಲ ಹವ್ಯಕ ಮಹಾಸಭಾ ಇರ್ಬೋದು, ಶಿವಳ್ಳಿ ಮಹಾಸಭಾ ಇರ್ಬೋದು, ಬೇರೆ ಬೇರೆ ರೀತಿಯ ಸಭೆಗಳಿರ್ಬೋದು. ಒಂದೊಂದು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದರೂ ತತ್ವ ಒಂದೇ, ಅಂದರೆ ಸಮಾಜಕ್ಕೆ ಉಳಿತನ್ನು ಮಾಡುವಂತಹದ್ದು ಅದರ ತತ್ವ. ಆದ್ದರಿಂದ ಎಲ್ಲ ಸಮಾಜಕ್ಕೂ ಎಲ್ಲರಿಗೂ ಲೋಕಮುಖಕ್ಕೆ ಅಮೃತತ್ವ ತತ್ವವನ್ನು ಸಾರುವಂತಹ ಕಾರ್ಯಕ್ರಮ ಈ ಮೂಡಪ್ಪ ಸೇವೆಯಾಗಿ ಮೂಡಿ ಬರಬೇಕು. ಆದ್ದರಿಂದ ಆ ಸೇವೆಯನ್ನು ಭಗವಂತ ಸ್ವೀಕರಿಸಿ ಎಲ್ಲರಿಗೂ ಕೂಡ ಎಲ್ಲರ ಜೀವನವನ್ನು ಅಮೃತಮಯವಾಗಿಸಲಿ, ಎಲ್ಲರ ಮಾತನ್ನು ಸುಮಧುರವಾಗಿಸಲಿ, ಎಲ್ಲರ ಮನಸ್ಸನ್ನು ಪರಿಶುದ್ಧಗೊಳಿಸಲಿ, ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಬಲಮುರಿ ಶ್ರೀ ವಿದ್ಯಾ ಗಣಪತಿಯಲ್ಲಿ ಪ್ರಾರ್ಥಿಸಿ 2 ಮಾತಿನ ಕುಸುಮವನ್ನು ಭಗವಂತನಾದಂತಹ ಆ ವಿದ್ಯಾಗಣಪತಿಗೆ ಸಮರ್ಪಣೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಮಹತೋಬರ ಮಾಲಿಂಗೇಶ್ವರನಿಗೆ ನಮಸ್ಕರಿಸುತ್ತಾ, ಇಲ್ಲಿಯ ಅಧಿದೇವತೆ ಮಹಾಗಣಪತಿಗೆ ನಮಸ್ಕರಿಸುತ್ತಾ, ಪೂಜ್ಯ ಜಗದ್ಗುರು ಶಂಕರಾಚಾರ್ಯರ ಪಾದಗಳಿಗೆ ವಂದಿಸುತ್ತಾ, ನನ್ನ ಗುರುಗಳಾದ ಶೃಂಗೇರಿ ಮಹಾಸನ್ನಿಧಾನಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ 2 ವಿಚಾರವನ್ನು ನಾನು ಹೇಳಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮಹೇಶ್ ಕಜೆ ಆಗಲೇ ಬಂದು ಕಿವಿಯಲ್ಲಿ ಹೇಳಿದರು, ವಕೀಲರೇ ಹೆಚ್ಚು ಮಾತಾಡಬೇಡಿ, 2 ನಿಮಿಷ ಅಂತೇಳಿ. ವಕೀಲರುಗಳು ಜಾಸ್ತಿ ಮಾತಾಡ್ತಾರೆ ಯಾವಾಗ ಅವರಿಗೆ ಫೀಸ್ ಕೊಟ್ಟರೆ ಮಾತ್ರ, ಇಲ್ಲದ್ರೆ ಮಾತಾಡೋದಿಲ್ಲ.
ನನ್ನ 2 ಮಾತು ಹೇಳಿಕೆ ನಾನು ಇಚ್ಛಿಸ್ತಾ ಇದ್ದೆ. ನನಗೆ ಬಹಳ ಸಂತೋಷ ಆಯಿತು. ಮೂಡಪ್ಪ ಸೇವೆಯ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ 5 ವಿಪ್ರಗಳನ್ನು ಇಲ್ಲಿ ತಂದು ಕುತ್ಕೊಳಿಸಿದಿರಲ್ಲ, ಅದು ನನಗೆ ಸಂತೋಷ ಕೊಟ್ಟಿತ್ತು. ಯಾಕೆಂದರೆ ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯ ಭಾವನೆಗಳಿರ್ತದೆ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಂದೇ ಎಂಬ ಭಾವನೆ ಬರಬೇಕೆಂಬ ದೃಷ್ಟಿಯಲ್ಲಿ ನೀವು ಹಮ್ಮಿಕೊಂಡ ಈ ಕಾರ್ಯಕ್ರಮ ನನಗೆ ತುಂಬ ಮೆಚ್ಚುಗೆ ಆಯಿತು. ನಾನು ಮಹೇಶ್ ಕಾಜಿ ಹತ್ರ ಹೇಳಿಕ್ಕಿದೆ, ಎಲ್ಲ ಈ ಪಂಚ ಬ್ರಾಹ್ಮಣರುಗಳನ್ನು ಒಟ್ಟು ಸೇರಿಸಿ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು ಅಂತೇಳಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ನಮ್ಮ ಸಂಸ್ಕಾರ ನಮ್ಮಿಂದ ದೂರ ಆಗ್ತಾಯಿದೆ, ರೀತಿ ನಿಯಮಗಳು ನಮ್ಮಿಂದ ದೂರ ಆಗ್ತಾಯಿದೆ, ಆಚಾರ ವಿಚಾರಗಳು ಕೂಡ ನಮ್ಮಿಂದ ದೂರ ಆಗ್ತಾಯಿದೆ. ನಮ್ಮ ಯುವಕರುಗಳಿಗೆ ಇದು ಪ್ರಿಯ ಆಗೋದಿಲ್ಲ. ಆದ್ದರಿಂದ ಇದನ್ನು ಉಳಿಸುವ ದೃಷ್ಟಿಯಲ್ಲಿ, ಯಾಕಂದರೆ ಅಂತಹ ವಿಚಾರಗಳು ನಮ್ಮಲ್ಲಿ ಉಳಿದರೆ ಸಮಾಜ ಬೆಳೀತದೆ, ಇನ್ನೂ ಹೆಚ್ಚಿಗೆ ಬೆಳೀತದೆ ಅಂತ ನನ್ನ ಭಾವನೆ. ಇದನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಬಹಳ ಉತ್ತಮ. ಇವತ್ತು ಹವ್ಯಕ ಸಮಾಜದವರು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘಟನೆಯ ಪರವಾಗಿ ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಏಪ್ರಿಲ್ 25ನೇ ತಾರೀಕಿಗೆ ನಮ್ಮ ಶಿವಕೃಪಾ ಸಭಾಭವನ ಕಲ್ಲಾರೆಯಲ್ಲಿ ಸಭಾಭವನ ಉದ್ಘಾಟನೆ ಆಗಲಿಕ್ಕಿದೆ. ಶೃಂಗೇರಿಯ ಮಾ ಸನ್ನಿಧಾನದವರು ಇದನ್ನು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಿಮಗೆಲ್ಲ ಆಮಂತ್ರಣ ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಭಾಗವಹಿಸಬೇಕು. ನಮಗೆ ನೀವು ಶಕ್ತಿಯನ್ನು ನೀಡಬೇಕು, ಬ್ರಾಹ್ಮಣ ಸಮಾಜಕ್ಕೆ ಶಕ್ತಿಯನ್ನು ನೀಡಬೇಕು ಅಂತ ಹೇಳ್ತಾ ಮಗದೊಮ್ಮೆ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಸಜ್ಜನ ಬಂಧುಗಳೇ, ಇಲ್ಲಿ ಆಗ ನಾನು ಸಭೆಗೆ ಬರ್ತಾ ಇದ್ದಾಗೆ ಮೊನ್ನೆಯ ದಿವಸ ನನಗೆ ಮಹೇಶ್ ಕಜೆ ಅವರು ಫೋನ್ ಮಾಡಿ ಹೇಳಿದರು, ನನಗೆ ಇವತ್ತು ಈ ಸಭೆ ಯಾವ ರೀತಿಯ ಸಭೆ ಅಂತ ಹೇಳುವಂಥದ್ದು ಗೊತ್ತಿರಲಿಲ್ಲ. ಅವರು ನ್ಯಾಯವಾದಿಯಾಗಿ ನನ್ನನ್ನು ಬರಲಿಕ್ಕೆ ಹೇಳಿದ್ರ ಅಥವಾ ಶಿವಳ್ಳಿ ಸಂಪದದ ಅಧ್ಯಕ್ಷರಾಗಿ ಬರಲಿಕ್ಕೆ ಹೇಳಿದ್ರು, ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ನನಗೆ ಆ ದಿವಸ ಗೊತ್ತಾಗಲಿಲ್ಲ. ನಿನ್ನೆ ಅವರ ಆಹ್ವಾನ ಪತ್ರ ಬಂತು. ನನಗೆ ಆಹ್ವಾನ ಪತ್ರಿಕೆಯಲ್ಲಿ ನೋಡುವಾಗ ನನಗೆ ಬಹಳ ಖುಷಿಯಾಯಿತು. 7 ಸಮಾಜದವರನ್ನು ಇಲ್ಲಿ ಬರಮಾಡಿಕೊಳ್ಳುವುದು ಅಂತ ಹೇಳುವಂಥದ್ದು ನನಗೆ ಗೊತ್ತಾಯಿತು, ಭಾಳ ಖುಷಿಯಾಯಿತು. ಇವತ್ತು ಆಗ ನಾನು ಸಭೆಗೆ ಅಲ್ಲಿ ಬಂದು ಕೂತ್ಕೊಳ್ಳುವಾಗ ನಮ್ಮ ಇವರ ಕೂಟ ಸಮಾಜದ ಬಂಧು ಗೋಪಾಲಕೃಷ್ಣ ಹೆರ್ಲೆ ಅವರು ಸಿಕ್ಕಿದಾಗ ಅವರು ನನ್ನ ಹತ್ರ ಒಂದು ಹೇಳಿದರು, ಇದು ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಹೇಶ್ ಕಜೆ ಮತ್ತು ಈ ಹವ್ಯಕ ಮಹಾಸಭಾದವರು. ಅವರು ಹೇಳಿದರು, ನಮ್ಮ ಸಂಸ್ಥೆಯ ವತಿಯಿಂದ ಕೂಡ, ನಮ್ಮ ಸಮಾಜದ ವತಿಯಿಂದ ನಾವೊಂದು ಇದೇ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತೇವೆ, ಎಲ್ಲರನ್ನು ಕರಿತೇವೆ ಅಂತೇಳಿ ಅವರು ಹೇಳಿದರು. ನನಗೆ ಆಗ ನಾನು ಅವರ ಹತ್ರ ಗುಟ್ಟಿನಲ್ಲಿ ನಾನು ಹೇಳಿದೆ, ಮಹೇಶ್ ಕಜೆ ಇದರಲ್ಲಿ ನಾಯಕತ್ವ ವಹಿಸಿಕೊಳ್ಳಲಿಕ್ಕೆ ಕಾರಣ ಏನು ಗೊತ್ತಾ? ಅವರು ಇವತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷರು ಕೂಡ ಹೌದು. ಅವರಿಗೆ ಎಲ್ಲ ಸಮಾಜದವರನ್ನು ಒಗ್ಗೂಡಿಸುವ ಒಂದು ಜವಾಬ್ದಾರಿ ಕೂಡ ಉಂಟು, ಅದನ್ನು ವಹಿಸಿಕೊಂಡಿದ್ದಾರೆ. ಬಹಳ ಖುಷಿಯಾಗಿದೆ. ಇಂಥ ಅನೇಕ ಕಾರ್ಯಕ್ರಮಗಳು ಮೂಡಿ ಬರಬೇಕು. ಇವತ್ತಿಗೆ ನಾವು ಹೆಚ್ಚು ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಬ್ರಾಹ್ಮಣರನ್ನು ತುಳಿತಾ ಇದ್ದಾರೆ. ತಪ್ಪು ಮಾಡಲಿಲ್ಲ, ಹಿಂದಿನವರು ಮಾಡಿದ್ದಾರೋ ಇಲ್ವೋ ನಮಗೆ ಪ್ರತ್ಯಕ್ಷ ಸಾಕ್ಷಿ ರುಜುವಾತು ನಮಗೇನು ಗೊತ್ತಿಲ್ಲ. ಆದರೂ ಕೂಡ ತುಳಿಯುವುದನ್ನು ನೋಡಿದ್ದೇನೆ ನಾನು. ಈ ಫೇಸ್ಬುಕ್, ವಾಟ್ಸಪ್ ಇತ್ಯಾದಿಗಳಲ್ಲಿ ನೋಡಿದ್ದೇನೆ. ಎಷ್ಟೋ ಕೀಳು ಮಟ್ಟದ ಶಬ್ದಗಳನ್ನು ಬ್ರಾಹ್ಮಣರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ನಮ್ಮಿಂದ ಅಂಥ ತಪ್ಪು ಆಗಲಿಲ್ಲ ಅಂತ ಭಾವನೆ, ಅಂತ ನಮ್ಮಲ್ಲಿ ಒಗ್ಗಟ್ಟು ಖಂಡಿತ ಅಗತ್ಯ. ಬಹಳ ಒಳ್ಳೆಯ ಕೆಲಸ ಆಗಿದೆ ಹವ್ಯಕ ಸಭಾದ ವತಿಯಿಂದ. ಇನ್ನು ಮುಂದಕ್ಕೂ ಕೂಡ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ನಮ್ಮ ಈ ಮೂಡಪ್ಪ ಸೇವೆ ವಿದ್ವಾಂಸರು ಬಹಳ ಚಂದವಾಗಿ ಗಣಪತಿ ಮತ್ತು ಮೂಡಪ್ಪ ಸೇವೆಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಸನ್ಮಂಗಳಾನಿ ಭವಂತು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮದು ಕೂಟ ಮಹಾಜಗತ್ತು ಪುತ್ತೂರು ಅಂಗ ಸಾಲಿಗ್ರಾಮ. ನಾವು ಸಾಲಿಗ್ರಾಮ ಅಂತ ಯಾಕೆ ಹೇಳ್ತೇವೆ? ನಮ್ಮ ಪರಂಪರೆಯಲ್ಲಿ ಕೂಟ ಮಹಾಜಗತ್ತು. ಇದರಲ್ಲಿ ನಮಗೆ ಕೇಳಿದರೆ ನಿಮಗೆ ಯಾರಪ್ಪ ಗುರು ಅಥವಾ ಯಾರು ಸ್ವಾಮಿ ಅಂತ ಕೇಳಿದರೆ ನಮಗೆ ಆ ಥರ ಹೆಸರು ಹೇಳುವಂಥದ್ದು ನಾವು ಯಾರನ್ನೂ ಹೇಳೋದಿಲ್ಲ.
ನಮಗೇನಿದ್ದರೂ ಸಾಲಿಗ್ರಾಮದ ಗುರು ನರಸಿಂಹನೇ ನಮಗೆ ಸ್ವಾಮಿ ಆಗಿರ್ಬೋದು, ಗುರು ಆಗಿರ್ಬೋದು, ಎಲ್ಲವನ್ನು ನಾವು ನಂಬಿದಂಥ ಒಂದು ಸಣ್ಣ ಸಮೂಹ ನಮ್ಮದು. ಬಾಕಿ ಈಗ ಹವ್ಯಕ್ಕೆ ಇರ್ಬೋದು, ಉಳಿದದೆಲ್ಲ ಕಂಪೇರ್ ಮಾಡಿದರೆ ಬಹುಶಃ ಪುತ್ತೂರಿನಲ್ಲಿ ಸುಮಾರು ಒಂದು 200ರಿಂದ 300 ಮನೆಗಳು, ಒಂದು 400ರಿಂದ 500 ಮೆಂಬರ್ಗಳು ನಮ್ಮ ಹತ್ರ ಇದ್ದೇವೆ ಅಷ್ಟೇ. ಬಟ್ ಏನಿದ್ದರೂ ಬಹುಶಃ ಇಂಥ ಒಂದು ಒಳ್ಳೆಯ ಸಂಘಟನೆಗೆ, ಒಳ್ಳೆಯ ಸಂದರ್ಭಕ್ಕೆ ನಾವು ಇವರಿಗೆ ಕಜೆಯವರ ಹತ್ರ ನಾನೊಂದು ಭರವಸೆ ಕೊಟ್ಟಿದ್ದೇನೆ. ಇಂಥ ಆ ಸಂಘಟನೆ ಇವರೇನು ಒಟ್ಟು ಮಾಡ್ತಾರೆ, ಬ್ರಾಹ್ಮಣರು. ಬಹುಶಃ ನಾವು ಬ್ರಾಹ್ಮಣರು ಅಂತ ಹೇಳಿದರೆ ಅದು ಬಹುಶಃ ಒಂದೇ, ಯಾವುದೇ ಒಂದು ಕಾಮನ್ ನಮ್ಮ ವಿಷಯಕ್ಕೆ ಬರುವಾಗ, ನಾವು ಹೊರಗೆ ಬಂದಾಗ ಅವರವರ ಮನೆಯಲ್ಲಿ ಅದು ಬೇರೆ ಬೇರೆ ಆಚಾರ ವಿಚಾರ ಅದನ್ನು ಬಿಡಲಿಕ್ಕಾಗೋದಿಲ್ಲ. ಅದು ಅವರವರ ಸಂಪ್ರದಾಯ ಅವರವರ ಮನೆಯಲ್ಲಿ ಬೇಕೇ ಬೇಕು. ಅದನ್ನು ನಾವು ಚೇಂಜ್ ಮಾಡಲಿಕ್ಕೆ ಹೋದರೆ ಅದು ಇನ್ನೂ ದೊಡ್ಡ ಗಂಡಾಂತರ ಅದಿದ್ದು, ಅದು ಸಮಸ್ಯೆ. ಅದನ್ನು ಪರಿಹರಿಸೋದಲ್ಲ. ನಾವು ಹೊರಗೆ ಬಂದಾಗ ಬ್ರಾಹ್ಮಣ ಅಂತ ಹೇಳೋದು ಒಂದೇ. ಹಿಂದೂಗಳು ಹೇಗೆ ಒಂದು ಅಂತ ನಾವು ಈಗ ಹೋರಾಡೋದೇ ನಮಗೆ, ಅಥವಾ ಹೋರಾಡ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ, ಒಂದು 75% ಏನೋ ಆ ಥರ ಬಂದಿದೆ ಅಷ್ಟೇ. ಅದು ಯಾವಾಗ ನಿಮಗೆ ಹಿಂದೂಗಳು ಅಂತ ಹೇಳೋದು 100% ಆಗ್ತದೆ. ಇಲ್ಲಿ ಯಾವ ಸಮಸ್ಯೆ ಇರೋದಿಲ್ಲ. ಆಗ ಭಾರತ ದೇಶದಲ್ಲಿ ಯಾವ ಸಮಸ್ಯೆ ಇಲ್ಲ. ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಆದ ಕಾರಣ ಮಾತ್ರ ಈಗ ಸಮಸ್ಯೆ ಇರೋದು. ಅದು ಇತ್ತೀಚಿನ ದಿನಗಳ ಅದರಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಬ್ರಾಹ್ಮಣ ಅಂತ ಹೇಳೋದು ಒಂದೇ ಅಂತ ನಾವು ಹೊರಗೆ ಬಂದಾಗ ಎಲ್ಲ ವಿಚಾರವನ್ನು ನಮ್ಮ ಸಾಮಾನ್ಯ ಕೆಲವು ನಮಗೆ ಒಂದು ಮನುಷ್ಯರಿಗೆ ಬೇಕಾದ ಕಾಮನ್ ಕಾಸು ಅಂತ ಹೇಳ್ತೇವೆ, ಅಂಥ ಸಂದರ್ಭ ಬಂದಾಗ ನಾವು ಎಲ್ಲರೂ ಒಗ್ಗಟ್ಟಾಗಿ ಬ್ರಾಹ್ಮಣ ಅಂತ ಹೇಳಿದರೆ ಬ್ರಾಹ್ಮಣ, ಅದರಲ್ಲಿ ಮತ್ತೆ ನಾವು ಪುನಃ 4-5 ಪಂಗಡ ಹೇಳಲಿಕ್ಕಿಲ್ಲ. ಆ ಥರ ಅಂತ ನಾವು ಯಾವುದಾದ್ರು ಹೋರಾಟ ಮಾಡಿದರೆ ನಾವು ಬಹುಶಃ ನಮ್ಮ ಧ್ಯೇಯ ಏನು, ಅವರ ಕಜೆ, ನಮ್ಮ ಮಹೇಶ್ ಕಜೆಯವರ ಧ್ಯೇಯ ಏನು, ಅದು ಬಹುಶಃ ಈ ಗಣಪತಿ ಆಗಲಿ, ಪುತ್ತೂರು ಮಾಲಿಂಗೇಶ್ವರ, ಪುತ್ತೂರು ನಮ್ಮ ಸಾಲಿಗ್ರಾಮದ ಗುರು ನರಸಿಂಹ ಎಲ್ಲ ಆಶೀರ್ವಾದ ಅದಕ್ಕೆ ಕೊಡ್ತಾನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಡೀತದೆ. ಇವತ್ತಿನ ಮೂಡಪ್ಪ ಸೇವೆಯ ಪಾವಿತ್ರ್ಯತೆ ಹೇಗೆ ಅಂತ ಹೇಳಿದರೆ, ಇವತ್ತು ಕಾರ್ಯಕ್ರಮಕ್ಕೆ ಬಹುಶಃ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಬೆಳಗ್ಗೆ ದಾವಣಗೆರೆಯಲ್ಲಿ ಅಲ್ಲಿಯ ಹವ್ಯಕ ಸಂಘದ ಬೆಳ್ಳಿ ಹಬ್ಬ ಇವತ್ತು ಕಾರ್ಯಕ್ರಮ. ಅದು ಮೊದಲೇ ನಿಗದಿಯಾಗಿತ್ತು, ಹಾಗಾಗಿ ಹೋಗಲೇಬೇಕಿತ್ತು. ಆದರೆ ಇಲ್ಲಿಗೂ ಬರಲೇಬೇಕು ಅಂತ, ಕಷ್ಟ ಆದರೂ ತೊಂದರೆ ಇಲ್ಲ ಅಂತ ಬರಲೇಬೇಕು ಅಂತ ಆಲೋಚನೆ ಮಾಡಿದೆ. ಹಾಗೆ ಬೆಳಗ್ಗೆ 6 ಗಂಟೆಗೆ ಹೊರಟು ಇಲ್ಲಿಗೆ ಬರುವ ಬಗ್ಗೆ ಆಲೋಚನೆ ಮಾತಾಡ್ತಾ ಬರ್ತಾ ಇದ್ದಾಗ ಒಂದು ಫೋನ್ ಬಂತು. ನಮ್ಮ ಶಿರಸಿಯಿಂದ ನಮ್ಮ ಹವ್ಯಕ ಮಹಾಸಭೆಯ ಡೈರೆಕ್ಟರ್ಗಳು ಫೋನ್ ಮಾಡಿದರು. ಅಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನವರು, ಅಲ್ಲೊಂದು ಸ್ಕೂಲಿದೆ, ಕಾಲೇಜಿದೆ, ಸುಮಾರು 75 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಸುಮಾರು 6 ಎಕರೆ ಜಾಗ ಇದೆ, ಸುಮಾರು 2.5 ಕೋಟಿ ಮೌಲ್ಯದ ಒಂದು 6 ಎಕರೆ ಜಾಗ ಇದೆ. ಅದನ್ನು ಹವ್ಯಕ ಮಹಾಸಭೆಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಅದರ ಬಗ್ಗೆ ಇವತ್ತು ಬೆಳಗ್ಗೆ ಫೋನ್ ಬಂತು. ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಹೊರಟಾಗ ಯಾವ ರೀತಿ ಅನೇಕ ಒಳ್ಳೆಯ ಘಟನೆಗಳು ಸಂಭವಿಸ್ತದೆ ಅಂತ ಹೇಳೋದಕ್ಕೆ ಇದು ಒಂದು ಸ್ಪಷ್ಟ ಸಾಕ್ಷಿ. ಅದು ನಮ್ಮ ಬೆಂಗಳೂರಿನ ಹವ್ಯಕ ಮಹಾಸಭೆಯ ಕಟ್ಟಡದ ಜೊತೆಯಲ್ಲಿ ಸಿದ್ಧಿವಿನಾಯಕ ದೇವರ ದೇವಸ್ಥಾನ ಇದೆ. ಹಿಂದೆ ಇಸ್ರೋದವರು ರಾಕೆಟ್ ಉಡ್ಡಯನ ಮಾಡೋ ಸಮಯದಲ್ಲಿ ಅನೇಕ ಬಾರಿ, ಅಂದರೆ ಸುಮಾರು 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ PSLV ಉಡ್ಡಯನ ಮಾಡುವಾಗೆಲ್ಲ ಅನೇಕ ಬಾರಿ ರಾಕೆಟ್ಗಳು ಉಡ್ಡಯನ ವೈಫಲ್ಯ ಆಯಿತು. ನಮ್ಮ ಬೆಂಗಳೂರಿನ ನಮ್ಮ ಕೇಂದ್ರ ಹವ್ಯಕ ಮಹಾಸಭೆಯ ಪಕ್ಕದ ಕಟ್ಟಡ ಇಸ್ರೋದ ನಿರ್ದೇಶಕರೆಲ್ಲ ಇರುವ ಕಟ್ಟಡ. ಅದು ಇಸ್ರೋದ ಅಧ್ಯಕ್ಷರುಗಳೆಲ್ಲ ಇರೋದು ಅಲ್ಲಿ, ಅಂತರಿಕ್ಷ ಅಪಾರ್ಟ್ಮೆಂಟ್ ಅಂತ ಇದೆ. ಇಸ್ರೋದ ಎಲ್ಲ ನಿರ್ದೇಶಕರೆಲ್ಲ ಅಲ್ಲೇ ಇರ್ತಾರೆ. ಅಲ್ಲಿ ಕಸ್ತೂರಿ ರಂಗನ್ ಆಗ ಅಧ್ಯಕ್ಷರಾಗಿದ್ದರು. ಅವರ ಮಕ್ಕಳು 2 ಇಂಜಿನಿಯರ್ಸ್. ಆ 2 ಇಂಜಿನಿಯರಿಗೆ ಕೂಡ ನಮ್ಮ ಹವ್ಯಕ ಮಹಾಸಭೆಯಲ್ಲಿ ವೇದ ಪಾಠ ಆಗ ಕಲಿಸ್ತಾ ಇತ್ತು. ಅದನ್ನು ಕಲೀಲಿಕ್ಕೆ ಆ ಇಂಜಿನಿಯರ್ ಮಕ್ಕಳನ್ನು ಈ ಕಸ್ತೂರಿ ರಂಗನ್ ಅವರು, ಇಸ್ರೋದ ಅಧ್ಯಕ್ಷರು, ಆ ಇಂಜಿನಿಯರ್ ಮಕ್ಕಳನ್ನು ವೇದ ಮಂತ್ರ ಕಲೀಲಿಕ್ಕೆ ಹವ್ಯಕ ಮಹಾಸಭೆ ಕಳಿಸ್ತಾ ಇದ್ದರು. ಮಾತ್ರ ಅಲ್ಲ, ಪ್ರತಿ ಶಿವರಾತ್ರಿ ಕೂಡ ಅವರು ಸ್ವತಃ ಅಲ್ಲಿ ದೇವಸ್ಥಾನದ ಮುಂದೆ ಬಂದು ದೇವರ ಹತ್ರ ರಾತ್ರಿ ಹೊತ್ತಿನಲ್ಲಿ ಪ್ರಾರ್ಥನೆ ಮಾಡೋದನ್ನು ನಾನೇ ನೋಡಿದ್ದೆ. ಅಂತಹ ಇಸ್ರೋದವರು ವಿಜ್ಞಾನಿಗಳು, ಎಲ್ಲ ಗೊತ್ತಿದೆ, ವಿಜ್ಞಾನ ಮತ್ತು ಇದು ಆಧ್ಯಾತ್ಮ ಅಂತ ಹೇಳಿದ್ರೆ ಬೇರೆ ಬೇರೆ ಹೀಗೆಲ್ಲ ಏನೇನೋ ಮಾತಾಡೋರು ಇರ್ತಾರೆ. ಇಸ್ರೋದ ವಿಜ್ಞಾನಿಗಳು ಗಣಪತಿಗೆ ರಾಕೆಟ್ನ ಪ್ರತಿರೂಪವನ್ನು ಮಾಡಿ ಹರಕೆ ಕೊಟ್ಟು ಗಣಪತಿಗೆ ಪೂಜೆ ಸಲ್ಲಿಸಿ ರಾಕೆಟ್ ಉಡ್ಡಯನ ಮಾಡಿದರು. ಅಲ್ಲಿಂದ ನಂತರ ಯಾವುದೇ ರಾಕೆಟ್ ಉಡ್ಡಯನ ಮಾಡುವಾಗಲೂ ಕೂಡ ಇಸ್ರೋದವರು ಪ್ರತಿ ಬಾರಿ ಹರಕೆ ಹೊತ್ತು ಅಲ್ಲಿ ಆ ರಾಕೆಟ್ನ ಪ್ರತಿರೂಪವನ್ನು ತಂದು ನಮ್ಮ ಹವ್ಯಕ ಮಹಾಸಭೆಯ ಸಿದ್ಧಿವಿನಾಯಕನಿಗೆ ಪ್ರಾರ್ಥನೆ ಮಾಡಿ ರಾಕೆಟನ್ನು ಉಡ್ಡಯನ ಮಾಡೋ ಪರಿಪಾಠ ಇಟ್ಕೊಂಡ್ರು.
ಆನಂತರ ಒಂದೇ ಒಂದು ರಾಕೆಟ್ ಉಡ್ಡಯನ ಕೂಡ ವೈಫಲ್ಯ ಆಗಲಿಲ್ಲ. ವಿಜ್ಞಾನಿಗಳು ಯಾವ ರೀತಿಯಲ್ಲಿ ನಂಬ್ತಾರೆ ಅಂತ, ಅದು ವಿಜ್ಞಾನ ಕ್ಷೇತ್ರದಲ್ಲಿ ತುಂಬ ಮುಂದುವರೆದವರು, ಯಾವುದೋ ಚಿಕ್ಕ ಪುಟ್ಟ ವಿಜ್ಞಾನಿಗಳಲ್ಲ. ಅವರು ಯಾವ ರೀತಿಯಲ್ಲಿ ಆ ದೇವರನ್ನು ನಂಬ್ತಾರೆ ಅಂತ. ಯಾಕೆಂದೇಳಿದ್ರೆ ನಾವೆಲ್ಲ ಮಾತಾಡುವಾಗ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ, ಸರಿಯಾಗಿ ವರ್ತಿಸದೇ ಇದ್ದರೆ ಏನು ಬುದ್ಧಿ ಇಲ್ವಾ ಅಂತ ಕೇಳೋದನ್ನು ಎಲ್ರಿಗೂ ಗೊತ್ತಿದೆ. ಜೋರು ಮಾಡುವಾಗ ಮನೆಯಲ್ಲಿ ಏನು ಬುದ್ಧಿ ಇಲ್ವಾ ಅಂತ. ಮನುಷ್ಯರಿಗೆ ಬುದ್ಧಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಕೇವಲ ಮನಸ್ಸು ಮಾತ್ರ ಇರೋದಲ್ಲ, ಬುದ್ಧಿ ಕೂಡ ಮನುಷ್ಯರಿಗೆ ಇದೆ ಅಂತ. ಇದು ಬುದ್ಧಿ ಇಲ್ವಾ ಅಂತ ಯಾಕೆ ಕೇಳೋದು? ಈ ಬುದ್ಧಿಗೆ ಅಧಿದೇವತೆ ಗಣಪತಿ. ನಿಶ್ಚಯಾತ್ಮಿಕ ಬುದ್ಧಿ ಅಂತ ಇದೆ. ಅಂದರೆ ಯಾವುದು ನಮ್ಗೆ ಬೇಕು ಬೇಡ ಅಂತ ಹೇಳೋದನ್ನು ನಿಶ್ಚಯವಾಗಿ ಹೇಳೋದು, ದೃಢವಾಗಿ ಹೇಳೋದು ಯಾವುದು ಅಂತ ಹೇಳಿದ್ರೆ ಬುದ್ಧಿ ಅಂತ. ಮನಸ್ಸು ಎಲ್ಲವನ್ನೂ ಬೇಕು ಬೇಡ ಮನಸ್ಸಿಗೆ ಬೇಕಾದಾಗ ತೋಚಿದಾಗ ಹೇಳುತ್ತದೆ. ಈಗ ಒಬ್ಬರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅಂತ ಇಟ್ಕೊಳ್ಳಿ, ಹೈಪರ್ ಟೆನ್ಷನ್ ಇದೆ, ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನ್ನಿಸ್ತದೆ. ಊಟದಲ್ಲಿ ಒಳ್ಳೆ ರುಚಿ ಆಗಬೇಕಾದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ಗೊತ್ತಿದೆ. ಉಪ್ಪಿಗಿಂತ ರುಚಿ ಇಲ್ಲ ಅಂತ ಗಾದೆ ಮಾತೇ ಇದೆ. ಹಾಗಾಗಿ ಊಟ ರುಚಿ ಆಗಬೇಕಾದ್ರೆ ಉಪ್ಪು ಬೇಕು. ಆದರೆ ಉಪ್ಪು ತಿಂದರೆ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತದೆ. ಆಗ ಮನಸ್ಸೇನು ಹೇಳ್ತದೆ ಅಂತೇಳಿದ್ರೆ, ಒಳ್ಳೆ ಆಹಾರ ಇದೆ, ಒಳ್ಳೆ ಉಪ್ಪೆಲ್ಲ ಹಾಕಿ ಮಾಡಿದ ಯಾವುದೋ ಪದಾರ್ಥ ಇದೆ. ಭೂತ ಗೊಜ್ಜು ಎಲ್ಲ ಮಾಡ್ತೀರಲ್ವ, ಶಿವಳ್ಳಿಯವರಲ್ಲಿ ಮಾಡ್ತಾರೆ ಅದನ್ನು. ಊಟ ತಿಂದದ್ದು ಜೀರ್ಣ ಆಗಲಿಕ್ಕೆ ಕೊನೆಯಲ್ಲಿ ಬಡಿಸ್ತಾರೆ ಸ್ವಲ್ಪ ಭೂತ ಗೊಜ್ಜು ಅಂತ. ಅದು ಖಾರ ಇರ್ತದೆ, ಉಪ್ಪು ಇರ್ತದೆ, ಅದನ್ನು ತಿಂದರೆ ಬಿ ಪಿ ಎಲ್ಲ ಜಾಸ್ತಿ ಆಗ್ತದೆ, ಅದು ರುಚಿ ಇರ್ತದೆ. ಅದು ಮನಸ್ಸೇನು ಹೇಳ್ತದೆ, ತಿನ್ನಬೇಕು, ಇದು ಎಲ್ಲೂ ಬಡಿಸೋದಿಲ್ಲ, ಮಹಾಬೇಕರಲ್ಲಿ ಎಲ್ಲೂ ಬಡಿಸೋದಿಲ್ಲ, ಅವರಲ್ಲೇ ಬಡಿಸೋದು, ಹಾಗೆ ಇದು ಅಪರೂಪದಲ್ಲಿ ಸಿಕ್ಕಿದೆ ತಿನ್ನಬೇಕು ಅಂತ ಮನಸ್ಸು ಹೇಳ್ತದೆ. ಬುದ್ಧಿ ಹೇಳ್ತದೆ, ಇಲ್ಲ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ, ತಿನ್ನಬೇಡ, ತಿಂದರೆ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ, ತಿನ್ನೋದು ಬೇಡ ಅಂತ ಬುದ್ಧಿ ಹೇಳುತ್ತದೆ. ಆಗ ನಾವು ಮನಸ್ಸು ಹೇಳಿದಾಗ ಕೇಳಿದರೆ ಬುದ್ಧಿ ಇಲ್ವಾ ಅಂತ ಮನೆಯವರು ಕೇಳೋದು. ಯಾಕೆ ಬುದ್ಧಿ ಹೇಳಿದ್ದನ್ನು ಕೇಳಬೇಕು ಅಂತ. ಬುದ್ಧಿ ಹೇಳಿದ್ದನ್ನು ಕೇಳಿದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೇವೆ ಅಂತ ಅರ್ಥ. ಹಾಗಾಗಿ ನಮ್ಮ ಮಹಾಗಣಪತಿಯ ಈ ಗಣಪತಿ ಇಲ್ಲಿ ಬಲಮುರಿ ವಿದ್ಯಾ ಗಣಪತಿ ಇರುವಂಥದ್ದು, ಅವರಿಗೆ ನಡ್ಕೊಂಡ್ರೆ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ, ಸತ್ಪಥದಲ್ಲಿ ಹೋಗಲಿಕ್ಕೆ ಅದು ಮಾರ್ಗದರ್ಶನವನ್ನು ಕೊಡ್ತದೆ, ನಮಗೆ ಬುದ್ಧಿಯನ್ನು ಕೊಡ್ತದೆ ಅಂತ. ಅದಕ್ಕಾಗಿ ಈ ಕ್ಷೇತ್ರ, ಈ ಸ್ಥಳ, ಈ ಬೆಂಗಳೂರಿನ ಹವ್ಯಕ ಮಹಾಸಭೆಯ ಅಲ್ಲಿ ಕಾರ್ಯಕ್ರಮಗಳು ನಡೆಯುವಾಗ ಮೊನ್ನೆ ಒಬ್ಬರು CIDಯಲ್ಲಿ ದೊಡ್ಡ ಆಫೀಸರ್ ಆಗಿರೋರು ಬಂದು ಹೇಳಿದರು, ಅವರು 8 ಜನ ಮದುವೆ ಪಾರ್ಟಿಗಳನ್ನು ಕರ್ಕೊಂಡು ಬಂದರು ಹವ್ಯಕ ಮಹಾಸಭೆಗೆ ಕಳೆದ ಒಂದು ವರ್ಷದಲ್ಲಿ. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವರ ಪರಿಚಯದವರಿಗೆಲ್ಲ ಅಲ್ಲಿ ಮಾಡಿಸಿ ಅಂತ ಹೇಳೋದು. ಹಾಗೆ 8 ಬಾರಿ ಬಂದ ಕಾರಣ ಯಾಕೆ ಅಂತ ಕುತೂಹಲದಿಂದ ಅವರ ಹತ್ರ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಗಣಪತಿ ಇದ್ದಾನೆ, ಗಣಪತಿ ಸನ್ನಿಧಾನ ಇದೆ, ನಾವು ಇಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಮುಂದೆ ಯಾವುದೇ ವಿಘ್ನ ಬರುವುದಿಲ್ಲ, ಯಾವುದೇ ತೊಂದರೆ ಆಗುವುದಿಲ್ಲ, ವಿವಾಹ ವಿಚ್ಛೇದನ ಕೂಡ ಆಗುವುದಿಲ್ಲ. ಹಾಗಾಗಿ ಇಂಥ ಒಳ್ಳೆಯ ಕ್ಷೇತ್ರದಲ್ಲಿ ಮಾಡಿದರೆ, ಕೇವಲ ಇದೊಂದು ಯಾವುದೋ ಹಾಲಲ್ಲ, ಯಾವುದೋ ಕನ್ವೆನ್ಷನ್ ಸೆಂಟರ್ ಅಥವಾ ಯಾವುದೋ ಒಂದು ಮದುವೆ ಮಾಡಲಿಕ್ಕೆ ಛತ್ರ ಅಷ್ಟೇ ಅಲ್ಲ, ಇಲ್ಲಿ ಗಣಪತಿಯ ಸನ್ನಿಧಾನ ಇದೆ, ಆದ್ದರಿಂದಾಗಿ ನಾವು ಇಲ್ಲಿ ಮಾಡಿಸೋದು ಅಂತ. ನೋಡಿ ಎಷ್ಟೊಂದು ಮಾರ್ಮಿಕವಾಗಿದೆ ಅಂತ ಹೇಳಿದರೆ, ಆ ದೇವರ ಸನ್ನಿಧಾನ ಯಾವಾಗ ಇದೆ ಆವಾಗ ಅದರ ಶಕ್ತಿಯೇ ಬೇರೆ ಅಂತ. ಆವಾಗ ಅಲ್ಲಿ ನಡೆಯುವ ಎಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳು ಕೂಡ ತುಂಬ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಹೋಗ್ತದೆ. ಜೀವನ ತುಂಬ ಚೆನ್ನಾಗಿರುತ್ತದೆ. ಜೀವನ ಚೆನ್ನಾಗಿರಬೇಕು ಅಂತಂದರೆ ದೇವರು ಜೊತೆಯಲ್ಲಿರಬೇಕು ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಮ್ಮ ವಿದ್ಯಾಗಣಪತಿ ಸನ್ನಿಧಾನ ಇರುವಂಥದ್ದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅಷ್ಟೊಂದು ಸೊಗಸಾಗಿ ನಡೀತಾ ಹೋಗ್ತದೆ ಇಲ್ಲಿ. ಅದರಿಂದಾಗಿ ಈ ಕ್ಷೇತ್ರಕ್ಕೆ ಅಷ್ಟೊಂದು ಮೌಲ್ಯ ಇದೆ. ಇಲ್ಲಿ ಕೂಡ ಆಗಿರೋದರಲ್ಲಿ ಯಾವುದೇ ಇಲ್ಲಿ ತನಕ ಆಗಿರುವ ಯಾವುದೇ ವಿವಾಹಗಳಲ್ಲಿ ವಿಚ್ಛೇದನ ಆಗಲಿಲ್ಲ ಅಂತ ಹೇಳೋದನ್ನು ಅವತ್ತೇ, ಈಗ ಕಳೆದ 4 ವರ್ಷಗಳಲ್ಲಿ ಒಂದೇ ಒಂದು ವಿವಾಹ ವಿಚ್ಛೇದನ ಆಗಲಿಲ್ಲ ಅಂತ ಇಲ್ಲಿ ಮದುವೆ ಆದವರಲ್ಲಿ. ಅದು ಯಾಕೆಂದರೆ ಅದು ಗಣಪತಿಯ ಆಶೀರ್ವಾದ. ಬುದ್ಧಿಯನ್ನು ಕೊಡ್ತಾನೆ ಗಣಪತಿ, ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ಆ ವಧುವರಿಗೆ ಬುದ್ಧಿ ಕೊಡೋದು, ಆ ಮನೆಯವರಿಗೆ ಬುದ್ಧಿ ಕೊಡೋದು, ಇದನ್ನು ಮಾಡಿದಾಗ ಜೀವನ ತುಂಬ ಹಸನಾಗಿರ್ತದೆ ಅಂತ ಹೇಳೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ, ಅಂಥದ್ದು ಆಗ್ತಾ ಇರ್ತದೆ. ಅದನ್ನು ತಡಿಬೇಕಾದರೆ, ನಾವು ತುಂಬ ಚೆನ್ನಾಗಿರಬೇಕು ಅಂತಾದರೆ, ಜೀವನ ಸೊಗಸಾಗಿರಬೇಕು ಅಂತಾದರೆ ಇಂತಹ ಕ್ಷೇತ್ರದಲ್ಲಿ ಕಾರ್ಯಗಳು ಹೆಚ್ಚೆಚ್ಚು ನಡಿಬೇಕು. ಇಲ್ಲಿ ಸಮಾಜದ ಸಂಘಟನೆ ಆಗಬೇಕು. ಈಗ ಎಲ್ಲ ಬ್ರಾಹ್ಮಣ ವರ್ಗಗಳೆಲ್ಲ ಸೇರಿಕೊಂಡಿದೆ ಇವತ್ತಿನ ವೇದಿಕೆಯಲ್ಲಿ. ಯಾಕೆ ಅಂತ ಹೇಳಿದರೆ, ಆ ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಪಾವಿತ್ರತೆ ಇದೆ. ಬ್ರಾಹ್ಮಣರು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡವರು, ಯಾವುದೇ ಜಾತಿಯ ವೈಷಮ್ಯದಿಂದಾಗಿ ಹುಟ್ಟಿಕೊಂಡ ಜಾತಿ ಅಲ್ಲ ಬ್ರಾಹ್ಮಣರು ಅಂತ ಹೇಳಿದರೆ.
ಲೋಕ ಕಲ್ಯಾಣ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಲಿಕ್ಕೆ ಹುಟ್ಕೊಂಡವರು. ಹಾಗಾಗಿ ಜಗತ್ತನ್ನು ಮುನ್ನಡೆಸಬೇಕಾದವರು. ಆದ್ದರಿಂದ ಅಂತಹ ಸಹಜ ಪ್ರತಿಭೆ, ಸಹಜ ಬುದ್ಧಿ ಅದೆಲ್ಲ ಮೈಗೂಡಿಸ್ಕೊಂಡಿರುವಂಥ ಬ್ರಾಹ್ಮಣರೆಲ್ಲ ಒಟ್ಟು ಸೇರಿದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಎಲ್ರಿಗೂ ಒಳ್ಳೆಯದಾಗ್ತದೆ. ಆ ಕಾರಣದಿಂದಾಗಿ ಬ್ರಾಹ್ಮಣರು ಯಾವಾಗಲೂ ಒಟ್ಟಿಗೆ ಸಾಗಬೇಕು. ಒಟ್ಟಿಗೆ ಸಾಗಲಿಕ್ಕೆ ತುಂಬ ಕಷ್ಟ ಏನು ಅಂತೇಳಿ ಬುದ್ಧಿ ಎಲ್ರಿಗೂ ಇದೆ, ಎಲ್ಲರೂ ಬುದ್ಧಿವಂತರು. ಬುದ್ಧಿವಂತರನ್ನು ಒಟ್ಟು ಸೇರಿಸೋದು ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ. ಆದ್ದರಿಂದ ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಅಂತ ಹೇಳೋದು ಭಾಳ ಕಷ್ಟ ಆಗಿರುವಂಥದ್ದು. ಆದರೆ ಯಾವಾಗ ಬ್ರಾಹ್ಮಣರೆಲ್ಲ ಒಟ್ಟು ಸೇರಿದರು ಆವಾಗ ದೇಶಕ್ಕೆ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತಲೇ ಅರ್ಥ. ಮುಂದೆ ದೇಶ ಸತ್ಪಥದಲ್ಲಿ ಸಾಗ್ತದೆ ಅಂತ ಅರ್ಥ. ಎಲ್ಲ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅಂತ ಅರ್ಥ. ಇಂದಿನ ಈ ಮೂಡಪ್ಪ ಸೇವೆ ಆಗಲೇ ಅಪೂಪದ ಬಗ್ಗೆ ಎಲ್ಲ ವಿದ್ವಾಂಸರು ಹೇಳಿದರು. ಅಪೂಪದ ಮೂಲಕ ಗಣಪತಿಗೆ ಸೇವೆಯನ್ನು ಮಾಡುವಂಥದ್ದು ಅಂತ. ಗಣಪತಿ ಅಂದರೆ ಅಷ್ಟೊಂದು ಯಾವ ರೀತಿಯಲ್ಲೆಲ್ಲ ನಮ್ಮ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಮನುಷ್ಯನ ಪ್ರತಿ ಉಸಿರಿನಲ್ಲಿ ಕೂಡ ಸೇರಿಕೊಂಡಿರುವಂಥದ್ದು ಆ ಗಣಪತಿಯ ತತ್ವ. ಆದ್ದರಿಂದಾಗಿ ನಾವು ಬುದ್ಧಿವಂತರಾಗಿ, ವಿದ್ಯಾವಂತರಾಗಿ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳುವಂಥದ್ದು ನಮ್ಮ ಹವ್ಯಕ ಮಹಾಸಭೆಯ ಆಶಯ, ಹಾಗೆ ಎಲ್ಲರ ಆಶಯ, ಸಮಾಜದ ಆಶಯ. ಕೇವಲ ಜಾತೀಯ ಸಂಘಟನೆಯಾಗಿ ಹವ್ಯಕ ಮಹಾಸಭೆ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೊಂದು ಚಿಕ್ಕ ಉದಾಹರಣೆ ಏನು ಅಂತ ಹೇಳಿದರೆ, ಒಂದು 6 ತಿಂಗಳ ಹಿಂದೆ ಮಂಜುನಾಥ ಬಿಲ್ಲವ ಅಂತ ಹೇಳುವ ಉದ್ಯಮಿ, ಅವರು ಮುಂಬೈಯಲ್ಲಿ ಇರುವವರು, ಪೂನಾದಲ್ಲಿರುವವರು, ಮಹಾರಾಷ್ಟ್ರದಲ್ಲಿ. ಅವರು ಅಂದರೆ ಪೂಜಾರಿ ವರ್ಗದವರು. ಅವರದೊಂದು ಜಾಗ ಇತ್ತು ಭಟ್ಕಳದ ಹತ್ರ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಒಂದು ಜಾಗ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಜೊತೆಯಲ್ಲೊಂದು ನಾಗ ಸನ್ನಿಧಿ, ಆಮೇಲೆ ಬಯಲು ರಂಗಮಂದಿರ ಮತ್ತು ಒಂದು ದೊಡ್ಡ ಪ್ಲೇಗ್ರೌಂಡ್, ಇದೆಲ್ಲ ಸೇರಿರುವಂಥ ಸುಮಾರು 1.5 ಎಕರೆಯಷ್ಟು ಜಾಗ, ಸುಮಾರು ಒಂದು 4 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ಜಾಗ. ಅದನ್ನು ನಿಶ್ಶರ್ತವಾಗಿ ಕಳೆದ ಒಂದು 6 ತಿಂಗಳ ಹಿಂದೆ ಹವ್ಯಕ ಮಹಾಸಭೆಗೆ ಅವರು ದಾನವಾಗಿ ಕೊಟ್ಟರು. ಇದರಲ್ಲಿ ಏನು ಆದರ್ಶ ಇದೆ ಅಂತ ಹೇಳಿದರೆ, ಜಾತಿಯನ್ನು ಮೀರಿ ಇನ್ನೊಂದು ಜಾತಿಯ ಸಂಘಟನೆಗೆ ಒಬ್ಬರು ದಾನವಾಗಿ ಒಂದು 4 ಕೋಟಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಎಷ್ಟೊಂದು ಶ್ರೇಷ್ಠ ಆದರ್ಶ ಅಂತ ನೋಡಿ. ಸಮಾಜಕ್ಕೆ ಆದರ್ಶ ಅದು. ಅಂದರೆ ಯಾವಾಗ ನಾವು ಆ ರೀತಿಯಲ್ಲಿ ಹೆಜ್ಜೆ ಹಾಕ್ತಾ ಹೋಗ್ತೇವೆ ಆಗ ಸಮಾಜ ಆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಹೋಗ್ತದೆ. ಈಗ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನ ಹತ್ತಿರ ಕಾಮರಾಜ ರೋಡ್ ಅಂತ ಇದೆ. ಅಲ್ಲಿ ಒಂದು 10 ನಮ್ಮ BBMPಯ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ 7 ಕೋಟಿ ಬೆಲೆ ಬಾಳುವ ಜಾಗವನ್ನು ಹವ್ಯಕ ಮಹಾಸಭೆ ಕೊಡಲಿಕ್ಕೆ ಆಂಧ್ರದ ಒಬ್ಬರು ಸ್ಮಾರ್ಥ ಫ್ಯಾಮಿಲಿಯವರು ಅವರ ಟ್ರಸ್ಟ್ನಲ್ಲಿರುವಂಥದ್ದು, ಅದನ್ನು ಹವ್ಯಕ ಮಹಾಸಭೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಇನ್ನು ಕೆಲವು ದಿವಸಗಳಲ್ಲಿ ಅದು ಹವ್ಯಕ ಮಹಾಸಭೆಗೆ ಬರಲಿಕ್ಕಿದೆ. ಅಂದರೆ ಅಷ್ಟೊಂದು ಈಗಿನ ಕಾಲದಲ್ಲೆಲ್ಲ ಈ ಜಾಗ ಮತ್ತು ಹಣ ಇದರ ಹಿಂದೆ ಎಲ್ಲರೂ ಹೋಗ್ತಾ ಇರ್ತಾರೆ. ಆದರೆ ಅದನ್ನು ಇನ್ನೊಂದು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅರ್ಪಣೆ ಮಾಡಲಿಕ್ಕೆ ಯಾಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಆ ರೀತಿಯಲ್ಲಿ ನಡ್ಕೊಂಡಾಗ ಜನರ ಸ್ಪಂದನೆ ಅದೇ ರೀತಿಯಲ್ಲಿ ಇರ್ತದೆ ಅಂತ. ಕಳೆದ 5 ವರ್ಷಗಳ ಹಿಂದೆ ವಿಶ್ವ ಹವ್ಯಕ, 2ನೇ ವಿಶ್ವ ಹವ್ಯಕ, 1ನೇ ವಿಶ್ವ ಹವ್ಯಕ ಸಮ್ಮೇಳನ ನಡೆದ ಭೂಮಿ ಪುತ್ತೂರು, ಅದರ ಫಲಶ್ರುತಿಯಾಗಿ ಈ ಜಾಗ ಆ ಸಮಯದಲ್ಲಿ ಸಾಮೇತರ್ಕ ಗೋಪಾಲಕೃಷ್ಣ ಭಟ್ ಮತ್ತು ಕಜೆ ಈಶ್ವರ್ ಭಟ್, ಮೊದಲ ಬೋನಂತಾಯ ಶಿವಶಂಕರ ಭಟ್ ಇತ್ಯಾದಿಯವರ ಎಲ್ಲರ ಸೇರುವಿಕೆಯಿಂದ ಈ ಜಾಗ ಹವ್ಯಕ ಮಹಾಸಭೆಗೆ ಸಿಕ್ಕಿದ್ದು. ಅದರ ಉಳಿತಾಯದ ಹಣದಲ್ಲಿ ಇದನ್ನು ಕೊಂಡುಕೊಂಡದ್ದು. ಆ ಸಂದರ್ಭದಲ್ಲಿ 2ನೇ ವಿಶ್ವ ಹವ್ಯಕ ಸಮ್ಮೇಳನ ಬೆಂಗಳೂರಿನಲ್ಲಿ 2018ರಲ್ಲಿ ನಡೆಯಿತು. ಆ ಸಮಯದಲ್ಲಿ ಅದನ್ನು ಕೇವಲ ಜಾತಿಯ ಸಮ್ಮೇಳನ ಆಗಿ ಮಾಡಲಿಲ್ಲ. ಹವ್ಯಕರೆಲ್ಲ ಬಂದರು. ಹವ್ಯಕ ಸಂಸ್ಕೃತಿಯನ್ನು, ಹವ್ಯಕ ಸಂಪ್ರದಾಯವನ್ನು ನೋಡಲಿಕ್ಕೆ ಬೇರೆಲ್ಲ ಜಾತಿಯವರು ಬಂದರು. ದಲಿತರು ಬಂದರು, ಬೇರೆ ಬೇರೆ ಯಾವುದೆಲ್ಲ ವರ್ಗದವರು ಇದ್ದಾರೆ, ಬ್ರಾಹ್ಮಣರಲ್ಲಿ ಬೇರೆ ವರ್ಗ ಹೇಗೂ ಬಂದರು, ಬೇರೆ ಬೇರೆ ಜಾತಿಯವರು ಕೂಡ ಬಂದರು. ಅಷ್ಟು ಮಾತ್ರ ಅಲ್ಲ, ಧರ್ಮವನ್ನು ಮೀರಿ ಮುಸ್ಲಿಮರು ಬಂದರು, ಕ್ರಿಶ್ಚಿಯನ್ರು ಬಂದರು, ಹೀಗೆ ಎಲ್ಲರೂ ಬಂದರು. ಅದರ ಫಲಶ್ರುತಿ ಇವತ್ತೇನು ಅಂತ ಹೇಳಿದರೆ, ಬೇರೆ ಜಾತಿಯವರೆಲ್ಲ ಹವ್ಯಕ ಮಹಾಸಭೆಗೆ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಅದಿಲ್ಲ ಅಂತಾರೆ ಹಾಗೆ ನಡೀತಿರಲಿಲ್ಲ. ಅದರಿಂದ ಸಮಷ್ಟಿ ಸಮಾಜ ಚೆನ್ನಾಗಿದ್ದರೆ, ಅದು ಈ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ, ದಿವ್ಯ ದೃಷ್ಟಿಯಲ್ಲಿ ಅದು ನಡೀತಾ ಹೋದರೆ ಅದರ ಫಲ ತುಂಬ ಚೆನ್ನಾಗಿರುತ್ತದೆ. ಹಾಗೆ ಇವತ್ತು ನಾಳೆ ನಡೀತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರೋ ತಾವೆಲ್ಲ ಧನ್ಯರು, ನಾವೆಲ್ಲ ಧನ್ಯರು, ನಾವೆಲ್ಲ ಪುಣ್ಯವಂತರು. ಯಾಕೆಂತೇಳಿದರೆ
ಈ ಮೂಡಪ್ಪ ಸೇವೆ ಅಂತ ಹೇಳೋದು ಆಗಾಗ ಅಲ್ಲಲ್ಲಿ ನಡೀತಾ ಇರುವಂಥದ್ದಲ್ಲ, ಭಾಳ ಅಪರೂಪದಲ್ಲಿ ಅದು ನೋಡಲಿಕ್ಕೆ ಸಿಗುವಂಥದ್ದು. ಎಷ್ಟೋ ವರ್ಷಗಳಿಗೊಮ್ಮೆ ಮಾಡುವಂಥ, ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ, ಅದರಲ್ಲೂ ಯುವಕರ ಸಂಘಟನೆ ಈ ಬಾರಿ ಆಗಿದೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಈ ಬಾರಿಯ ಮೂಡಪ್ಪ ಸೇವೆಗೆ ಅದರ ಸಮಿತಿಯಲ್ಲಿ ಹಾಗೆ ಅದರ ಕಾರ್ಯಕ್ರಮಗಳ ರೂಪುರೇಷೆಯಲ್ಲಿ ಯುವಕರು ತುಂಬ ಸಂಖ್ಯೆಯಲ್ಲಿ ಸೇರಿಕೊಂಡಿರುವಂಥದ್ದು, ಅದು ನಮ್ಮ ಮುಂದಿನ ಪೀಳಿಗೆ ಯಾವ ದಿಶೆಯಲ್ಲಿ ಸಾಗಬೇಕು ಅಂತ ಹೇಳೋದಕ್ಕೆ ಸ್ಪಷ್ಟ ಒಂದು ಮಾರ್ಗದರ್ಶನವನ್ನು ಈ ಕಾರ್ಯಕ್ರಮದ ಮೂಲಕ ಜನತೆಗೆ ಕೊಟ್ಟಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇನ್ನು ಹೆಚ್ಚು ಮಾತಾಡ್ತಾ ಸಮಯವನ್ನು ಹಾಳು ಮಾಡೋದಿಲ್ಲ. ತಾವೆಲ್ಲರೂ ಕೂಡ ಶ್ರೀ ಸಿದ್ಧಿವಿನಾಯಕನ, ಇಲ್ಲಿ ಆಸ್ಪಾಸ್ನವರೇ ಎಲ್ಲರೂ ಇದ್ದೀರಿ, ಸಿದ್ಧಿವಿನಾಯಕನ ದರ್ಶನಕ್ಕೆ ಆಗಾಗ ಬನ್ನಿ. ಸಿದ್ಧಿವಿನಾಯಕನ ನನಗೆ ಶರಣು ಹೋದರೆ ಬಲಮುರಿ ಸಿದ್ಧಿವಿನಾಯಕನ ದರ್ಶನಕ್ಕೆ ಬಂದರೆ ಖಂಡಿತವಾಗಿ ಕೂಡ ಏಳಿಗೆ ಅಂತ ಹೇಳೋದು ಶತಸಿದ್ಧ. ನಾವು ಬೆಂಗಳೂರಿನಲ್ಲಿ ನಮ್ಮದು ಆಸ್ಪತ್ರೆ ಇದೆ. ಗುರುಗಳ ಹತ್ರ, ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಹತ್ರ ನಾವು ಬ್ರ್ಯಾಂಚ್ಗಳನ್ನು ಮಾಡಬೇಕು ಅಂತ ಇದ್ದೇನೆ. ಸುಮಾರು ಒಂದು 20ರಿಂದ 25 ಬ್ರ್ಯಾಂಚ್ ಮಾಡೋದು ಅಂತ ಆಲೋಚನೆ ಮಾಡ್ತಾಯಿದ್ದೇನೆ. ಎಷ್ಟು ಬ್ರ್ಯಾಂಚ್ ಮಾಡಲಿ ಅಂತ ಕೇಳಿದೆ. ಇವತ್ತು ಗಣೇಶ ಚತುರ್ಥಿ, 21 ಬ್ರ್ಯಾಂಚ್ ಮಾಡು ಅಂತ ಹೇಳಿದರು. ಹಾಗಾಗಿ ಬೆಂಗಳೂರಿನಲ್ಲಿ 21 ಬ್ರ್ಯಾಂಚ್ ಮಾಡಿದೆ. ಆ ಬ್ರ್ಯಾಂಚ್ಗಳೆಲ್ಲ ಯಾವುದೇ ಒಂದು ಬ್ರ್ಯಾಂಚ್ ಕೂಡ ಫೇಲ್ಯೂರ್ ಆಗಿದೆ. ಎಲ್ಲ ಬ್ರ್ಯಾಂಚ್ಗಳು ಕೂಡ ಇವತ್ತು ಸಕ್ಸಸ್ಫುಲ್ಲಾಗಿ 10 ವರ್ಷ ಆಯಿತು, ಅದು 10-11 ವರ್ಷ ಆಯಿತು ಆರಂಭ ಆಗಿ. ಎಲ್ಲ ಬ್ರ್ಯಾಂಚ್ಗಳು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕೆಂತ ಹೇಳಿದರೆ 21 ಅಂತ ಹೇಳಿದರೆ ಅದು ಗಣಪತಿ ಸಂಖ್ಯೆ. ಅದು ಗುರುಗಳು ಹೇಳುವ ಹಾಗೆ ಗಣೇಶ ಕೇವಲ ವಿಘ್ನನಾಶಕ ಅಲ್ಲ ಅಂತ. ಎಲ್ಲರೂ ನಾವೆಲ್ಲ ಆಲೋಚನೆ ಮಾಡೋದಂದರೆ ಗಣೇಶ ವಿಘ್ನನಾಶಕ ಅಂತ. ಗಣೇಶ ವಿಘ್ನಕಾರಕ ಕೂಡ ಹೌದು ಅಂತ. ಗಣಪತಿ ವಿಘ್ನಕಾರಕ ಅಂತಲೂ ಹೆಸರಿದೆ, ಅಂದರೆ ತೊಂದರೆಯನ್ನು ಉಂಟು ಮಾಡುವವನು ಅಂತ. ವಿಘ್ನಕಾರಕ ಅಂದರೆ ಹೇಗೆ? ಆರಂಭದಲ್ಲಿ ವಿಘ್ನ ಮಾಡಿ ತನ್ಮೂಲಕ ಯಾವುದೋ ದೊಡ್ಡ ವಿಘ್ನವನ್ನು ತಡೆದ್ರೆ, ಈಗ ಯಾರೋ ಒಬ್ಬರಿಗೆ ಏರ್ಪೋರ್ಟಿಗೆ ಹೋಗ್ತಾರೆ, ಫ್ಲೈಟ್ ಇರ್ತದೆ ಆ ದಿವಸ, ಏನೋ ಒಂದು 2 ನಿಮಿಷದಲ್ಲಿ ಫ್ಲೈಟ್ ಮಿಸ್ ಆಗಿಬಿಡ್ತದೆ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಬಂದಿರ್ತಾರೆ, ಮತ್ತು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ನಾನು ದೇವರಿಗೆಲ್ಲ ಪೂಜೆ ಮಾಡಿದ್ದು ವೇಸ್ಟ್ ಆಯಿತು, ಇವತ್ತು ನನಗೆ ಹೋಗಲಿಕ್ಕೆ ಸಿಗಲಿಲ್ಲ, ಫ್ಲೈಟ್ ಮಿಸ್ ಆಯಿತು, ಹೀಗೆ ಆಲೋಚನೆ ಮಾಡ್ತಾರೆ. ಹಾಗೆ ಆಲೋಚನೆ ಮಾಡಿ ಪುನಃ ಮನೆಗೆ ರಿಟರ್ನ್ ಬಂದು ಮನೆಯಲ್ಲಿ ಒಂದು ಟಿ ವಿ ಆನ್ ಮಾಡುವ, ಟಿ ವಿಯಲ್ಲಿ ಕಾಣ್ತಾ ಇರ್ತದೆ ಆ ಫ್ಲೈಟು, ಬೆಳಗ್ಗೆ ಹಾರಿ ಹೋದ ಫ್ಲೈಟಲ್ಲಿ ಬಿದ್ದಿದೆ, ಎಷ್ಟೋ ಜನ ಅಲ್ಲಿ ಮೃತ್ಯು ಆಗಿದೆ ಅಂತ ಕಾಣ್ತದೆ. ಅಂದರೆ ವಿಘ್ನವನ್ನು ಮಾಡಿ ತನ್ಮೂಲಕ ದೊಡ್ಡ ವಿಘ್ನವನ್ನು ನಿವಾರಣೆ ಮಾಡುವಂಥದ್ದು, ವಿಘ್ನಕಾರಕನಾಗಿ ವಿಘ್ನ ನಿವಾರಣೆ ಮಾಡೋದು, ಅದು ಕೂಡ ಗಣಪತಿಯೇ. ಹಾಗಾಗಿ ಎಷ್ಟೋ ಬಾರಿ ಜೀವನದಲ್ಲಿ ಕಷ್ಟಗಳು ಬರ್ತದೆ, ತೊಂದರೆಗಳು ಬರ್ತದೆ. ಅದು ಆ ತೊಂದರೆಗಳು ಬರೋದು ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಶ್ರೀ ಗಣಪತಿಗೆ, ಬಲಮುರಿ ವಿದ್ಯಾಗಣಪತಿಗೆ ಸಮರ್ಪಿಸಿಕೊಂಡು ಎಲ್ಲರೂ ಕೂಡ ಕೃತಾರ್ಥರಾಗಬೇಕು ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆಗಮಿಸಿದ ಎಲ್ಲ ಹಿರಿಯರಿಗೆ, ಎಲ್ಲ ಸಮಾಜದ ಬಂಧುಗಳಿಗೆ, ಸಮಷ್ಟಿ ಸಮಾಜದ ಎಲ್ಲ ಶಕ್ತಿಗಳಿಗೆ, ಎಲ್ಲ ಬೆರಳುಗಳು ಸೇರಿದರೆ ದೇಹ ಚೆನ್ನಾಗಿರ್ತದೆ. ಒಂದು ಬೆರಳು ಸರಿಯಿಲ್ಲ ಅಂತ ಹೇಳಿದರೆ ಚೆನ್ನಾಗಿರೋದಿಲ್ಲ. ಈ ಜಾತಿಯ ವ್ಯವಸ್ಥೆ ಅಂತ ಹೇಳೋದು ಎಲ್ಲ ದೇಹದ ಭಾಗಗಳ ಹಾಗೆ. ಒಂದು ಚಿಕ್ಕ, ಈಗ ಹವ್ಯಕ ಸಮಾಜ ಅಂತ ಒಂದು ಚಿಕ್ಕ ಕಿರು ಬೆರಳು ಇರ್ಬೋದು, ಅದಕ್ಕೆ ಗ್ಯಾಂಗ್ರೀನ್ ಆದರೆ ಇದು ಇಡೀ ದೇಹಕ್ಕೆ ಅದು ಉಪದ್ರ ಮಾಡಿ ಕೊನೆಗೆ ಜೀವವೇ ಹೋಗ್ತದೆ. ಹಾಗಾಗಿ ಪ್ರತಿ ಅಂಗ ಕೂಡ ಚೆನ್ನಾಗಿರುವಂಥದ್ದು ಭಾಳ ಮುಖ್ಯ. ಬ್ರಾಹ್ಮಣ ವರ್ಗಗಳು ಚೆನ್ನಾಗಿರಬೇಕು, ಸಮಷ್ಟಿ ಸಮಾಜ ಚೆನ್ನಾಗಿರಬೇಕು. ಆ ಚಿಂತನೆಯಲ್ಲಿ ನಾವೆಲ್ಲ ಸಾಗುವ ಅಂತ ಹೇಳೋದನ್ನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಗಣಪತಿಗೆ ಹಲವಾರು ಸೇವೆಗಳಿದೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸೇವೆಯೇ ನಮಗೆ ಒದಗಿ ಬಂದಿದ್ದಕ್ಕಾಗಿ ನಮ್ಮ ಮೊದಲ ಧನ್ಯತೆ. ಈ ಕಾರ್ಯಕ್ರಮವನ್ನು ಯುವಕರೇ ಮುನ್ನಡೆಸಬೇಕು ಅಂತ ಹೇಳಿ ಹಿರಿಯರು ಹೇಳಿದಾಗ ಹೊರಟೆವು. ಆದರೆ ಸ್ವಲ್ಪ ಹೆದರಿಕೆ ಇತ್ತು. ಆದರೆ ಇಂದು ಈ ಕಾರ್ಯಕ್ರಮ ಇಷ್ಟ ಅಚ್ಚುಕಟ್ಟಾಗಿ ನಡೆಯುವುದನ್ನು ನೋಡ್ತಾ ಇರುವಾಗ ವಿಘ್ನನಾಶಕ ವಿನಾಯಕನು ನಮ್ಮನ್ನು ಆಶೀರ್ವದಿಸಿದ್ದಾನೆ ಎನ್ನುವಂತಹ ಒಂದು ಧನ್ಯತೆ. ಹಾಗೆಯೇ ನಮ್ಮ ಪರಮಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರು ಆಶೀರ್ವಾದ ಮಾಡುತ್ತಾ, ನಾನು ನಿಮ್ಮ ಮನಸ್ಸಿನಲ್ಲಿ ಸದಾ ಇದ್ದೇನೆ ಎಂಬ ಸಂದೇಶವನ್ನು ಕಳಿಸಿದಾಗ ನಮ್ಮ ಧೈರ್ಯ ಮತ್ತಷ್ಟು ಜಾಸ್ತಿ ಆಯಿತು. ಈ ಧನ್ಯತೆಯನ್ನೆಲ್ಲ ಮತ್ತಷ್ಟು ಹೆಚ್ಚಿಸಿದ್ದು ಈ ಸಭಾ ಕಾರ್ಯಕ್ರಮ. ಮುಖ್ಯವಾಗಿ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರೇ ಬಂದಿದ್ದಾರೆ, ಶ್ರೀ ಗಿರಿಧರ ಕಜೆಯವರು. ಅವರಿಗೆ ಬಂದದ್ದಕ್ಕಾಗಿ, ಭಾಗವಹಿಸಿದ್ದಕ್ಕಾಗಿ
ನಮಗೆ ಶುಭಾಶಯವನ್ನು ಕೋರಿದ್ದಕ್ಕಾಗಿ ನಮ್ಮ ಮೂಡಪ್ಪ ಸೇವಾ ಸಮಿತಿ ಹಾಗೂ ಎಲ್ಲ ಅಖಿಲ ಹವ್ಯಕ ಮಹಾಸಭಾದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದು ನಮಗೆ ವೈದಿಕ ಚಿಂತನೆಯ ಮೂಲಕ ಅತ್ಯಂತ ಒಳ್ಳೆಯ ವಿಚಾರವನ್ನು ತಿಳಿಯಪಡಿಸಿದಂಥವರು ಆತ್ಮೀಯರಾದಂತಹ ವೇದಮೂರ್ತಿ ಅನಂತನಾರಾಯಣ ಭಟ್ ಪರಕ್ಕಜೆ ಇವರು. ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದು ಶುಭಾಶಯಗಳನ್ನು ಕೋರಿದಂತಹ ಶ್ರೀ NK ಜಗನ್ನಿವಾಸರಾವ್, ಅಧ್ಯಕ್ಷರು ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ಪುತ್ತೂರು, ಇವರಿಗೆ ನಮ್ಮ ಅಖಿಲ ಹವ್ಯಕ ಮಹಾಸಭೆ ಮತ್ತು ಮೂಡಪ್ಪ ಸೇವಾ ಸಮಿತಿಯ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಆತ್ಮೀಯರಾದಂತಹ ಶ್ರೀ ದಿವಾಕರ ಕೆ ನಿಡ್ವಣ್ಣಾಯ, ಅಧ್ಯಕ್ಷರು ಶಿವಳ್ಳಿ ಸಂಪದ ಪುತ್ತೂರು, ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಸದಾಶಿವ ಹೊಳ್ಳ, ಕೂಟ ಮಹಾಜಗತ್ತು ಪುತ್ತೂರು, ಇವರಿಗೆ ಕೂಡ ನಮ್ಮೆಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಕಾರ್ಯಕ್ರಮದ ಯುವಕರ ಬೆನ್ನೆಲುಬು ಅಂತ ಹೇಳ್ಬೋದು ಶಿವಶಂಕರ ಭಟ್ ಬೋನಂತಾಯ ಇವರು, ಅಧ್ಯಕ್ಷರು ಹವ್ಯಕ ಸಭಾ ಪುತ್ತೂರು, ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನಮ್ಮೊಂದಿಗಿದ್ದು ನಮ್ಮ ಎಲ್ಲ ಬ್ರಾಹ್ಮಣ ಸಂಘಟನೆಯನ್ನು ಒಗ್ಗೂಡಿಸಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಅಖಿಲ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾಗಿ ಇನ್ನಷ್ಟು ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿ ಅಂತ ಹೇಳ್ತಾ ಶ್ರೀ ಮಹೇಶ್ ಕಜೆ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮಾಧ್ಯಮ ಪ್ರತಿನಿಧಿಗಳಾಗಿ ಕಹಳೆ ನ್ಯೂಸ್ ಮತ್ತು ಸುದ್ದಿ ನ್ಯೂಸ್ ಅವರು ನಮ್ಮ ಜೊತೆ ಬೆಳಗಿನಿಂದಲೇ ಇದ್ದಾರೆ, ನಾಳೆಯೂ ಇರಲಿಕ್ಕಿದ್ದಾರೆ. ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರಗಲು ಸಹಕರಿಸಿದಂಥ ನಮ್ಮ ಸಮಿತಿಯ ಎಲ್ಲ ಮುಂದಾಳುಗಳಿಗೆ, ಸಂಚಾಲಕರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಭಜನಾ ಕಾರ್ಯಕ್ರಮವನ್ನು ಕೊಟ್ಟಂತಹ, ಸಂಗೀತವನ್ನು ಕೊಟ್ಟಂತಹ, ಹಾಗೆಯೇ ಇನ್ನು ಮುಂದೆ ನೃತ್ಯವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಎಲ್ಲ ತಂಡದವರಿಗೆ ಕೂಡ ಸಮಿತಿಯ ಪರವಾಗಿ ಸೇರಿದಂತಹ ಎಲ್ಲ ಭಗವದ್ ಭಕ್ತರನ್ನು, ಮಹನೀಯರುಗಳನ್ನು ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಬ್ರಾಹ್ಮಣ ಸಂಘಟನೆ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇಂತಹ ಕಾರ್ಯಗಳನ್ನು, ಇದು ಇಂದು ಆರಂಭ ಅಂತ ಹೇಳ್ಬೋದು, ಈ ಆರಂಭವನ್ನು ನಾವು ಹಾಗೆಯೇ ಮುಂದುವರಿಸ್ತಾ ಅತ್ಯಂತ ಹೆಚ್ಚು ಕಾರ್ಯಕ್ರಮವನ್ನು ನಡೆಸ್ತಾ ಸಂಘಟನೆಯನ್ನು ಬಲಪಡಿಸುತ್ತಾ ದೇಶಕ್ಕೆ ನಮ್ಮ ಕೊಡುಗೆಯನ್ನು ಕೊಡೋಣ ಅಂತ ತಿಳಿಸುತ್ತಾ ಈ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೇನೆ. ಹರೇ ರಾಮ, ಸರ್ವೇ ಜನಾಃ ಸುಖಿನೋ ಭವಂತು. ಅತ್ಯಂತ ಧನ್ಯವಾದಗಳು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ